ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ತ್ರಿಜಾಗ ವಂದಿತ ನೀಗಾರತಿ ಎತ್ತಿರೇ ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ಆರತಿ ಬೆಳಗಿರೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪಾವ ಗುಂಬಗೆ ಅವಾಗಿಯೊಂದದಿ ನಲಿವಾಗೆ ಆವಾಗಮನದೋಳು ನೆನಪಿದಿಷ್ಟಾರ್ಥವ ಇವ ಗಣೇಶ ಗರತಿ ಎತ್ತಿರೇ ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ಕರದುಳು ಪರಶುಪ ಶಾಂಕುಶಧಾರಿಗೆ ಅರುಷದಿ ಭಕ್ತರ ಹೊರೆವಗೆ ಮುರಗ ಭೂಷಣನ ಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ
ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಉರುಹೂತ ನಮಿತ ದಿವ್ಯಾಂಗಿ ಕಮಲ ಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವಾದನ ಕರುಣ ಸಮುದ್ರ ಭಾವ ಚಿದ್ರಾಂಗ ಮುದದಿಂದ ನಿನ್ನ ಹರದಿಂದ ರಾಕ್ಷಸರ ಹರದಿಂದ ರಕ್ತದರ ಪುರವ ಸಾಧ್ಯವ ಮಾಡಿ ಹರಿಮೋದಲು ನಿನ್ನ ಭಕ್ತಿಸಿ ಮೆಚ್ಚಿಸಿ ಜಯತು ಜಯ ಜಯ ಎನಲು ವರವಿತ್ತು ಮೆರವೇ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಮಹಿಮೆಯನು ಪೊಗಳಲಳವಲ್ಲ ನಮಸ್ಕಾರ, ನಾನು ನಾಗರತ್ನಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀಯುತ ಕಂದಾವರ ರಘುರಾಮ ಶೆಟ್ಟಿ ಇವರನ್ನು ಪರಿಚಯ ಮಾಡಿಕೊಡಲಿಕ್ಕಿದ್ದೇನೆ. ಕರ್ನಾಟಕ ರಾಜ್ಯದ ಯಕ್ಷಗಾನ ಕಲಾರಸಿಕರಿಗೆ ಚಿರಪರಿಚಿತರಾಗಿರುವ ಕಂದಾವರ ರಘುರಾಮ ಶೆಟ್ಟಿಯವರು ಒಬ್ಬ ಖ್ಯಾತ ಶಿಕ್ಷಕರು, ಯಕ್ಷಗಾನ ಪ್ರಸಂಗಕರ್ತರು, ಅರ್ಥಧಾರಿಗಳು, ಹವ್ಯಾಸಿ ನಾಟಕ ಕಲಾವಿದರು, ಹವ್ಯಾಸಿ ಯಕ್ಷಗಾನ ಕಲಾವಿದರು.
ಕಂದಾವರ ರಘುರಾಮ ಶೆಟ್ಟಿಯವರು ದಕ್ಷಿಣ ಕನ್ನಡದ ಕುಂದಾಪುರ ತಾಲೂಕಿನ ಬಳ್ಕೂರು ಗ್ರಾಮದ ಕಂದಾವರದಲ್ಲಿ 1936ರಲ್ಲಿ ಜನಿಸಿದರು. ಅವರ ತಂದೆ ಕರ್ಕಿ ಸದಿಯಣ್ಣ ಶೆಟ್ಟಿಯವರು, ತಾಯಿ ಕಂದಾವರ ಪುಟ್ಟಮ್ಮನವರು. ತಮ್ಮ ಆರಂಭದ ಬದುಕಿನಲ್ಲಿ ಕಂಡ್ಲೂರು ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸುಮಾರು 35 ವರ್ಷಗಳ ಕಾಲ ಸೇವೆ ಮಾಡಿರುವ ಇವರು ಮಾದರಿ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಳೆಯ ಪ್ರಾಯದಿಂದಲೂ ಸಾಹಿತ್ಯ, ಸಂಗೀತ, ಯಕ್ಷಗಾನಗಳ ಬಗ್ಗೆ ವಿಶೇಷ ಒಲವು ಆಸಕ್ತಿಗಳನ್ನು ತಳೆದ ಕಂದಾವರ ರಘುರಾಮ ಶೆಟ್ಟಿಯವರು ವಿದ್ಯಾರ್ಥಿ ದೆಸೆಯಲ್ಲೇ ಮಕ್ಕಳ ಯಕ್ಷಗಾನಕ್ಕೆ ಭಾಗವತಿಕೆ ಮಾಡಿ ಬಾಲ ಭಾಗವತನೆಂಬ ಖ್ಯಾತಿಗೆ ಪಾತ್ರರಾದರು. ದಿವಂಗತ ಎಂ ಹೆಗ್ಡೆಯವರ ಕೂಟದಲ್ಲಿ ಹವ್ಯಾಸಿ ವೇಷಧಾರಿಯಾಗಿ ಪಾತ್ರ ನಿರ್ವಹಣೆ ಮಾಡುತ್ತಿದ್ದರು. ಸ್ವತಃ ಉತ್ತಮ ಅರ್ಥಧಾರಿಯಾದ ಕಂದಾವರ ರಘುರಾಮ ಶೆಟ್ಟಿಯವರು ಬೇರೆ ಅರ್ಥಧಾರಿಗಳ ಜೊತೆಗೂಡಿ ತಾಳಮದ್ದಲೆಯಲ್ಲಿ ಪಾಲ್ಗೊಂಡಿದ್ದರು. 1978ರಿಂದ ಆರಂಭವಾದದ್ದು ಪ್ರಸಂಗ ರಚನೆ. ಇದುವರೆಗೆ 34 ಪ್ರಸಂಗಗಳ ಗುಚ್ಛವಾಗಿದೆ. ಕಂದಾವರರು ಇವನ್ನೆಲ್ಲ ಒಟ್ಟುಗೂಡಿಸಿ ಬರೆದು ಯಕ್ಷಗಾನ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯಾಗಿ ಸಮರ್ಪಿಸಿದ್ದಾರೆ. ಚಲುವೆ ಚಿತ್ರಾವತಿ, ರತಿರೇಖಾ, ಶ್ರೀದೇವಿ ಬನಶಂಕರಿ, ಶೂದ್ರ ತಪಸ್ವಿನಿ ಇವೆಲ್ಲ ದಾಖಲೆಯ ಪ್ರದರ್ಶನಗಳನ್ನು ಜನಪ್ರಿಯತೆಯನ್ನು ಗಳಿಸಿವೆ. ಮತ್ತೊಂದು ವಿಶೇಷವೆಂದರೆ ಬಡಗುತಿಟ್ಟಿನ ಎಲ್ಲ ಮೇಳಗಳು ವಸುವರಾಂಗಿ ಮತ್ತು ವಧು ಮಾಧವಿ ಪ್ರಸಂಗಗಳನ್ನು ತೆಂಕುತಿಟ್ಟಿನ ಧರ್ಮಸ್ಥಳ ಹಾಗೂ ಕಟೀಲು ಮೇಳದವರು ಈಗಲೂ ಶ್ರದ್ಧಾಸಕ್ತಿಗಳಿಂದ ಕೆಲ ಪ್ರಸಂಗಗಳನ್ನು ಆಡಿ ಸಂಭ್ರಮಿಸುತ್ತಿದ್ದಾರೆ. ಇವರ ಆಯ್ದ ಪ್ರಸಂಗಗಳ ಸಂಕಲನ ದಶಮಿ ಪ್ರಕಾಶನಗೊಂಡಿದೆ. 100 ನಾಟಕಗಳಲ್ಲಿ ಹಾಸ್ಯದ ಪಾತ್ರವಹಿಸಿ ಅಪಾರ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಕೆಲವು ಕಂಪನಿ ನಾಟಕಗಳಲ್ಲಿ ಗೌರವ ನಟರಾಗಿ ರಂಗಮಂಚದ ಮೇಲೆ ಕಾಣಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ ವೃಂದಕ್ಕಾಗಿಯೇ ವಿಶೇಷ ಕಾಳಜಿ ವಹಿಸಿ 7 ಕಿರುನಾಟಕಗಳ ರಚನೆ ಮಾಡಿದ್ದಾರೆ. ಅವನ್ನು ತಮ್ಮ ಮುಂದಾಳತ್ವದಲ್ಲಿ ಮಕ್ಕಳ ನಾಟಕವನ್ನು ನಿರ್ದೇಶಿಸಿ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಕಂದಾವರ ರಘುರಾಮ ಶೆಟ್ಟಿಯವರು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 4 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ. ಪುರಾಣ ಪ್ರವಚನಗಳಲ್ಲಿ ಗಮಕಿಯಾಗಿ ವ್ಯಾಖ್ಯಾನಕಾರರಾಗಿ ಭಾಗವಹಿಸಿದ್ದಾರೆ. ಈಗ ಶ್ರೀಯುತರು ತಮ್ಮ ಪತ್ನಿ ಹಾಗೂ ಮಕ್ಕಳು ಮೊಮ್ಮಕ್ಕಳ ಸಂಗಡದಲ್ಲಿ ನೂಜಾಡಿಯಲ್ಲಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯವನ್ನು ನೀಡಲಿ ಎಂಬ ಹಾರೈಕೆಯೊಂದಿಗೆ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ತಾವು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ಅನೇಕ ವರ್ಷಗಳಿಂದ ಏನು ಯಕ್ಷಗಾನ ಪ್ರಸಂಗಗಳನ್ನು ರಚಿಸ್ತಾ ಬಂದಿದ್ದೀರಿ. ಅದರಲ್ಲಿ ತಾವೇ ಹೇಳಿದಾಗೆ 35ಕ್ಕೂ ಹೆಚ್ಚು ಪ್ರಸಂಗಗಳ ರಚನೆಯನ್ನು ಮಾಡಿ ಅದರಲ್ಲಿ ನನಗೆ ತಿಳಿದ ಹಾಗೆ ಒಂದು 8-10 ಪ್ರಸಂಗಗಳು ಅತ್ಯಂತ ಅಭೂತಪೂರ್ವ ಯಶಸ್ಸನ್ನು ಗಳಿಸಿರುವಂಥದ್ದು. ಪ್ರೇಕ್ಷಕರ ಪ್ರತಿಕ್ರಿಯೆ ಹಾಗೆ ಬಂದಿದೆ. ಹೌದು. ಈ ಹಿನ್ನೆಲೆಯಲ್ಲಿ ಅಂದರೆ ಯಕ್ಷಗಾನ ಪ್ರಸಂಗಕರ್ತ ಎನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳ ದಾಖಲೀಕರಣ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಅದು ಮಾರ್ಗದರ್ಶಿ ಸ್ವರೂಪದಲ್ಲಿ ಇರಲಿ ಎನ್ನುವಂಥ ಒಂದು ಕಾರಣದಿಂದ ಈ ಒಂದು ಏನು ಸಂದರ್ಶನ. ಈಗ ನಾವು ನೇರ ಏನು ವಿಷಯಕ್ಕೆ ಬಂದರೆ, ತಾವು ಈ ಯಕ್ಷಗಾನ ಕ್ಷೇತ್ರ ಅಂದರೆ ಈ ಪ್ರಸಂಗ ರಚನೆ ಎನ್ನುವಂಥ ಒಂದು ಪ್ರಕ್ರಿಯೆಗೆ ಪ್ರಾರಂಭ ಮಾಡಲಿಕ್ಕೆ ಕಾರಣ ಆದದ್ದು ಹೇಗೆ, ಅದಕ್ಕೆ ಪ್ರೇರಕವಾದ ಅಂಶಗಳೇನು, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು 10ನೇ ತರಗತಿಯಲ್ಲಿರುವಾಗ ಕವಿ ಮುದ್ದಣನ ಸಂಕ್ಷಿಪ್ತ ವಿವರವಾದಂಥ ಒಂದು ಪಾಠ ಬಂದಿತ್ತು ನಮಗೆ. ಕವಿ ಮುದ್ದಣ. ಅದರಲ್ಲಿ ಮುದ್ದಣ ಆರಂಭದಲ್ಲಿ ಬರೆದದ್ದು 2 ಯಕ್ಷಗಾನ ಪ್ರಸಂಗಗಳು, ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ. ಕರೆಕ್ಟ್. ಅದರ ವಿವರವನ್ನು ನಮ್ಮ ಅಧ್ಯಾಪಕರು ಭಾಳ ಸೊಗಸಾಗಿ ಹೇಳಿದರು. ಅದರಲ್ಲಿ ಆಯ್ದ ಕೆಲವು ಪದ್ಯಗಳ ಛಂದಸ್ಸು, ಆ ಶಬ್ದಾಲಂಕಾರ, ಅರ್ಥಾಲಂಕಾರ ಅವುಗಳನ್ನೆಲ್ಲ ಸೊಗಸಾಗಿ ನನಗೆ ಹೇಳಿದೆ. ಅದು ನನ್ನ ಮೇಲೆ ತುಂಬ ಪರಿಣಾಮ ಆಯಿತು. ಅಲ್ಲದೆ ಆ ಕವಿ ಮುದ್ದಣ ಅನ್ನುವ ಕೆಲಸ ಮಾಡಿದ ಹೈಸ್ಕೂಲ್ನಲ್ಲೇ ನಾನು ಅಭ್ಯಾಸ ಮಾಡಿದವನು. ಕುಂದಾಪುರ ಬೋರ್ಡ್ ಹೈಸ್ಕೂಲ್ನಲ್ಲಿ ಅವನು ಕುಸ್ತಿ ಮಾಸ್ತರನಾಗಿದ್ದಾನೆ. ಅವನ ದೊಡ್ಡ ಒಂದು
ಫೋಟೋ ಅಲ್ಲಿತ್ತು. ಇತ್ತ ಗುರುಗಳು ಪಾಠ ಮಾಡಿದರು ಮುದ್ದಣ್ಣ ಬಗ್ಗೆ. ಅಲ್ಲಿ ದಿನನಿತ್ಯ ಮುದ್ದಣ್ಣನ ದರ್ಶನ. ಪದ್ಯಗಳನ್ನು ನೋಡುವಾಗ ಭಾಳ ಖುಷಿ ಆಗ್ತದೆ. ಆಗ ನನ್ನ ಮನಸ್ಸಲ್ಲಿ ಸಂಕಲ್ಪ, ನಾನು ಒಬ್ಬ ಮುದ್ದಣ್ಣನಂತೆ ನಾನೊಬ್ಬ ಪ್ರಸಂಗಕರ್ತನಾಗಬೇಕು ಅನ್ನೋ ಆಸೆ. ಆ ಒಂದು ಆಸೆ ನನ್ನನ್ನು ಇಲ್ಲಿವರೆಗೆ ಕರೆದುಕೊಂಡು ಬಂದದ್ದು. ಮೂಲ ಪ್ರೇರಣೆ ಮುದ್ದಣ್ಣನ ಯಕ್ಷಗಾನ ಪ್ರಸಂಗಗಳು. ನಾನು ಪ್ರಸಂಗಕರ್ತನಾಗಲಿಕ್ಕೆ ಮೂಲ ಕಾರಣ. ಈಗ ನೋಡಿ ಸರ್, ನೀವು ಪ್ರಸಂಗ ರಚನೆಗೆ ಇಳಿದಾಗ ಕಥೆಯು ನಿಮ್ಮದೇ, ಪದ್ಯಗಳು ನಿಮ್ಮದೇ. ಆಗ ಛಂದಸ್ಸಿನ ಬಗ್ಗೆ ಏನು ನಿಮಗೆ ಎಲ್ಲ ವಿಚಾರ ತಿಳಿದಿದ್ದು ನೀವು ಪ್ರಸಂಗ ರಚನೆಗೆ ಮುಂದಾಗಿದ್ದ, ಅಥವಾ ಛಂದಸ್ಸು ಆಮೇಲೆ ಕಲ್ತುಕೊಂಡದ್ದ? ಯಾವ ರೀತಿ ಸರ್ ಅದು? ನಾನು ಆಗಲೇ ಹೇಳಿದ್ನಲ್ಲ, ಹಾಂ, ಆ ಬೋರ್ಡ್ ಹೈಸ್ಕೂಲಲ್ಲಿ ಅವನ ಮುದ್ದಣ್ಣನ ಪ್ರಸಂಗವನ್ನು ನಮಗೆ ವಿವರಿಸುವಾಗ ಐರೋಡಿ ಶಿವರಾಮಯ್ಯವರ ಮಗ ಕೃಷ್ಣ ಉಡುಪ ಅನ್ನೋರು ನಮಗೆ ಅಧ್ಯಾಪಕರು. ಅವರಿಗೆ ಈ ಯಕ್ಷಗಾನ ಛಂದಸ್ಸು ಗೊತ್ತು. ಹಾಂ ಹಾಂ ಹಾಂ. ಅಲ್ಲಿ ಅವರು ಪ್ರತಿ ಪದ್ಯವನ್ನು ನಮಗೆ ವಿವರಿಸುವಾಗ ಇದು ಇಂಥ ಛಂದಸ್ಸು, ಇದು ಇಂಥ ಛಂದಸ್ಸು, ಛಂದಸ್ಸಿನ ಮೂಲ ಪಾಠವನ್ನು ಅವರೇ ಹೇಳಿಕೊಟ್ರು. ಹಾಂ. ಮತ್ತು ಪ್ರಾಯೋಗಿಕವಾಗಿ ಇಂಥ ಛಂದಸ್ಸಿನ ಪದ್ಯ ಬರೆದುಕೊಂಡು ಬನ್ನಿಯಪ್ಪ ನಾಳೆ ಅಂತ ಹೇಳಿದರು. ಹಾಂ. ಯಾವ ಪುಣ್ಯಾತ್ಮನೂ ಬರಲಿಲ್ಲ, ನನ್ನನ್ನು ಬಿಟ್ಟು. ಮತ್ತು ನನ್ನ ಮಿತ್ರ ಮತ್ತೊಬ್ಬ ಇದ್ದ ಅಣ್ಣಯ್ಯ ಶೆಟ್ಟಿ ಅಂತ, ನಾವು ಇಬ್ಬರು ಬರ್ಕೊಂಡು ಹೋಗ್ತಿದ್ದೆವು. ಹಾಗಾಗಿ ಛಂದಸ್ಸಿನ ಮೂಲ ಪಾಠ ಆದದ್ದು ನಮಗೆ ಅಲ್ಲಿ ಎಲ್ಲಿ ಹೈಸ್ಕೂಲ್ನ ಅಧ್ಯಾಪಕ. ಈಗ ಛಂದಸ್ಸಿನ ಹಲೋ ಮಾತಾಡಬೇಡಿ. ಈಗ ನೋಡಿ ಸರ್, ಛಂದಸ್ಸಿನ ಬಗ್ಗೆ ನಮಗೆ ಅರಿವಿರದೆ ಪ್ರಸಂಗ ರಚನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಕೊಡೋದು, ಖಂಡಿತ ಕೊಡೋದು. ಯಾಕಂದರೆ ಆ ಪದ್ಯ ಸರಿಯಾಗಿ ಬರುವುದೇ ಇಲ್ಲ. ಛಂದಸ್ಸೇ ಮೂಲ. ಛಂದಸ್ಸಿನಲ್ಲಿ ಸರಿಯಾಗಿ ಬಂತು ಅಂತಾದರೆ ಮತ್ತು ತಾಳಕ್ಕೆ ಸರಿಯಾಗಿ ಬರ್ತದೆ ಅಂತಲೇ ಅರ್ಥ. ಈಗ ನೋಡಿ ಸರ್, ಅನೇಕರು ಕೆಲವರೆಲ್ಲ ಹೇಳುವುದನ್ನು ನಾನು ಕೇಳಿದ್ದೇನೆ. ಏನು ಅಂತಂದರೆ, ಛಂದೋಬದ್ಧವಾದಂತಹ ಪದರಚನೆ ಅದು ಕಷ್ಟ. ಈಗ ಉದಾಹರಣೆಗೆ ಮುದ್ದಣ್ಣನ ಪದಗಳು ಹಾಡಲಿಕ್ಕೆ ಕಷ್ಟ, ಸರಳವಾಗಿರುವ ಪದಗಳು ಒಳ್ಳೆಯದು ಅಂತ ಕೆಲವು ಭಾಗವತರು ಕೂಡ ಅಭಿಪ್ರಾಯ ಪಡ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರಿ ಸರಿ, ಒಳ್ಳೆ ಪ್ರಶ್ನೆ ಕೇಳಿದರೆ. ಮುದ್ದಣ್ಣನ ಪದ್ಯಗಳು ತುಂಬ ಛಂದಸ್ಸಿಗೆ ಬದ್ಧವಾಗಿವೆ. ಆದರೆ ಪದ್ಯ ಅರ್ಥೈಸುವುದು ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಆತನು ವಿದ್ವಾನ್ ಪರೀಕ್ಷೆ ಆದ ಪುಣ್ಯಾತ್ಮ, ಮತ್ತು ಎಳವೆಯಲ್ಲಿ ಅವನು ಬರೆದಿದ್ದಾನೆ. ಮುಖ್ಯ ಉದ್ದೇಶ ಏನಂದರೆ ತನ್ನಲ್ಲಿರುವಂಥ ವಿದ್ವತ್ತನ್ನು ಪ್ರಸಂಗದ ಮೂಲಕ ತೋರಿಸಬೇಕು ಅಂತ ಅವನಿಗೊಂದು ಆಸೆ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಶಬ್ದ ಹಾಕಿದ್ದಾನೆ. ಮಾತ್ರ ಅಲ್ಲ, ಅಡಿಗಡಿಗೆ ಪ್ರಾಸ ಇಟ್ಟಿದ್ದಾನೆ. ಪ್ರಸಂಗ ಪ್ರಾಸಪ್ರಿಯ. ಮುದ್ದಣ್ಣನು ಪ್ರಾಸಪ್ರಿಯ, ಯಕ್ಷಗಾನ ಪ್ರಿಯ. ತಾಳಮದ್ದಲೆಯಲ್ಲಿ ಅರ್ಥ ಹೇಳ್ತಾ ಇದ್ದ ಅಂತ ನಾನು ಕೇಳಿದ್ದೆ. ಆದರೆ ನಾವು ಏನು ಮಾಡಿದ್ದಾನೆ ಅಂದರೆ, ಏನಕ್ಕೆ ತನಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಒಳ್ಳೆಯ ಸಾಹಿತ್ಯ ಹಾಕಿದ್ದಾನೆ, ಎಷ್ಟು ಸಾಧ್ಯ ಉಂಟು ಅಷ್ಟು ಛಂದಸ್ಸನ್ನು ಹಾಕಿದ್ದಾನೆ. ಹೀಗಾಗಿ ಆಡುವವರಿಗೆ ಸ್ವಲ್ಪ ಕಷ್ಟ ಆದಿತ್ತು. ಆದರೆ ಛಂದಸ್ಸು ಇಲ್ಲದೆ ಯಕ್ಷಗಾನ ಇಲ್ಲ, ಖಂಡಿತ ಇಲ್ಲ. ಯಕ್ಷಗಾನ ಪದ್ಯ ಬರೀಬೇಕಾದ್ರೆ ತಳಹದಿಯೇ ಛಂದಸ್ಸು. ಛಂದಸ್ಸಿಲ್ಲದೆ ನೀವು ಬರೆದ್ರೆ ತಳಗಟ್ಟು ಇಲ್ಲದೆ ಕಟ್ಟಿದ ಮನೆ ಹಾಗೆ. ಅದು ಖಂಡಿತವಾಗಿ ಭಾಗವತರಿಗೆ ಹಾಡಲಿಕ್ಕೆ ಸರಿಯಾಗಿ ಬರುವುದು. ಈಗ ನೋಡಿ ಸರ್, ಯಕ್ಷಗಾನಕ್ಕೆ ಲಾಕ್ಷಣಿಕ ಗ್ರಂಥದ ಅವಶ್ಯಕತೆ ಇದೆ ಅಂತ ಅನೇಕರು ಹೇಳ್ತಾರೆ. ಹೌದು, ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆ? ಖಂಡಿತ ಉಂಟು. ಈಗ ನೋಡಿ, ಲಾಕ್ಷಣಿಕ ಗ್ರಂಥ ಇದ್ದ ಕಡೆ ಕೂಡ ಕೆಲವು ಸಮಸ್ಯೆಗಳಿದ್ದಾವೆ. ಆಗಿನ ಗ್ರಂಥ ರಚನೆಯ ಕಾಲಘಟ್ಟವೇ ಬೇರೆ, ಈಗ ನಾವು ಎದುರಿಸುವ ಸವಾಲುಗಳೇ ಬೇರೆ. ಇಂಥ ಎಲ್ಲ ಸವಾಲುಗಳನ್ನು ಲಾಕ್ಷಣಿಕ ಗ್ರಂಥ ಇರುವ ಕಲೆಯವರು ಎದುರಿಸ್ತಾ ಇದ್ದಾರೆ. ತನ್ನ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದಾಗ ಈಗ ಲಾಕ್ಷಣಿಕ ಗ್ರಂಥ ಒಂದು ವೇಳೆ ಯಕ್ಷಗಾನಕ್ಕೆ ತಯಾರು ಮಾಡುವುದು ಅಂತಾದರೆ ಅದು ಯಾವ ರೀತಿಯಲ್ಲಿ ಮಾಡಬಹುದು? ಈಗಾಗಲೇ ಹಲವಾರು ಪುಸ್ತಕಗಳು ಬಂದಿದೆ ಈ ಲಕ್ಷಣ ಗ್ರಂಥ ಬಗ್ಗೆ. ಛಂದಸ್ಸು, ಯಾವುದು ಯಕ್ಷಗಾನ ಛಂದಸ್ಸಿದೆ. ಮುಖ್ಯವಾಗಿ ವಸಂತ ಭಾರತದಲ್ಲಿ ಬರೆದಿದ್ದಾರೆ. ಇವರು ನಾರಾಯಣ್ ಶೆಟ್ಟರು ಅಂತ ಕೆನ್ನಿಗೋಡು ಬರೆದಿದ್ದಾರೆ. ರಾಮಕೃಷ್ಣ ಭಾಗವತರು ಅಂತ ನೀಲಾವರದವರು ಬರೆದಿದ್ದಾರೆ. ನಮ್ಮ ಗುರು ನಾಣಪ್ಪನವರು ಬರೆದಿದ್ದಾರೆ. ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ಛಂದಸ್ಸು ಉಂಟು. ಅದು ಕಷ್ಟ ಆಗ್ತದೆ ಅಂತ ಆದರೆ ತಾಳವನ್ನು ಕಲೀಲಿ, ಸರಿಯಾಗಿ ವಿಧಿಬದ್ಧವಾಗಿ ತಾಳವನ್ನು ರಾಗವನ್ನು ಕಲೀಲಿ, ತನ್ನಿಂದ ತಾನವಾಗಿ ಬರ್ತದೆ. ಛಂದಸ್ಸಿಗೂ ರಾಗ ತಾಳಕ್ಕೂ ಏನು ವ್ಯತ್ಯಾಸ ಇಲ್ಲ. ಕರೆಕ್ಟ್. ಛಂದಸ್ಸಿದ್ದಲ್ಲಿ ತಾಳ ರಾಗ ಬರ್ತದೆ, ತಾಳರಾಗ ಇದ್ದಲ್ಲಿ ಛಂದಸ್ಸು ಕೂಡ್ತದೆ. ಅದೆರಡು ಒಂದೇ. ಇದು ಛಂದಸ್ಸನ್ನು ಅಭ್ಯಾಸ ಮಾಡಿ ಬರೆಯೋದು ಕಷ್ಟ ಅಂತಿದ್ರೆ ಸ್ವಲ್ಪ ತಾಳ ಅಭ್ಯಾಸ ಮಾಡಿ, ಕೇಂದ್ರದಲ್ಲಿ ಸ್ವಲ್ಪ ರಾಗ ಅಭ್ಯಾಸ ಮಾಡಿ ಅವರು ಪದ್ಯ ಬರೀತಾರೆ. ಆ ರೀತಿ ಪದ್ಯ ಬರಿಬಹುದು? ಖಂಡಿತ ಬರಿಬೋದು. ಅದು ಛಂದಸ್ಸಿಗೆ ಹೇಗೆ ಕೂಡಿಕೊಳ್ತದೆ? ನಾನು ಹೇಳಿದ್ನಲ್ಲ,
ತಾಳಕ್ಕೆ ಸರಿಯಾಗಿ ಪದ್ಯ ಬರಲಿಕ್ಕೆ ಬಂದರೆ ಅದು ಛಂದಸ್ಸಿಗೆ ಕೂಡ್ತದೆ, ಛಂದಸ್ಸಿಗೆ ಸರಿಯಾಗಿ ಬರೆದ್ರೆ ತಾಳಕ್ಕೆ ಕೂಡ್ತದೆ. ಕರೆಕ್ಟ್. ನಾನು ಸ್ವಲ್ಪ ತಾಳ ಅಭ್ಯಾಸ ಮಾಡಿದ್ದೇನೆ, ಆದರೆ ಅದು ಪರ್ಫೆಕ್ಟ್ ಇಲ್ಲ. ಆದರೆ ಛಂದಸ್ಸು ನಂದು ಪರ್ಫೆಕ್ಟ್ ಉಂಟು. ಆದ್ದರಿಂದ ಪದ್ಯಗಳು ಸರಿಯಾಗಿ ಯಾವ ಭಾಗವನ್ನು ಕೂಡ ಕಣ್ಣು ಮುಚ್ಚಿ ಹೇಳ್ಬೋದು. ನನ್ನ ಹೆಗ್ಗಳಿಕೆ ಅಲ್ಲ, ನೀವು ಕೇಳ್ಬೋದು. ರಘು ಮಾಸ್ಟರ್ ಪದ್ಯ ಆದರೆ ನಾವು ನೋಡೋದು ಬೇಡ, ಅಲ್ಲಿ ಹೇಳ್ಬೋದು ಅಂತ. ಅದಕ್ಕೆ ಕಾರಣ ಇಷ್ಟೇ, ನಾನು ಛಂದೋಬದ್ಧವಾಗಿ ಬರೆಯುವ. ಈಗ ನೋಡಿ ಸರ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ, ಈ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನದಲ್ಲಿ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ಅಂತ ಇಲ್ಲ, ಎರಡು ಒಂದೇ. ಅದು ನನಗೆ ಅದು ಭೇದ ಕಾಣೋದಿಲ್ಲ. ಈಗ ಏನಾಗಬೇಕಾಗಿದೆ ಅಂದರೆ ನನ್ನ ಅಭಿಪ್ರಾಯ ಪ್ರಕಾರ ಇದು ಶಾಸ್ತ್ರೀಯ ಕಲೆಯೇ ಆಗಬೇಕಂತ ಉಂಟು. ಈಗಾಗಲೇ ಮುಕ್ಕಾಲಂಶ ಶಾಸ್ತ್ರೀಯ ಕಲೆ ಆಗಿ ಉಂಟದು. ಅಲ್ಲಿ ವೇಷಗಳು ನಮ್ಮ ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಗೆ ಮುಖವರ್ಣಿಕೆ ಬರೆದಿದ್ದಾರೋ ಅದೇ ಮುಖವರ್ಣಿಕೆ ನಮ್ಮ ಶಾಸ್ತ್ರದಲ್ಲಿ ಉಂಟು, ಯಕ್ಷಗಾನ ಶಾಸ್ತ್ರದಲ್ಲಿ. ಅವ್ರು ಬರೆಯೋದು ಬಿಡೋದು ಕಲಾವಿದರಾಗಿ ಆಯಿತು. ಕುಣಿತ ಪ್ರತಿಯೊಂದು ತಾಳಕ್ಕೆ ಸರಿಯಾಗಿ ಶಾಸ್ತ್ರೀಯವಾಗಿ ಉಂಟು. ಕರೆಕ್ಟ್. ಹಾಡುಗಾರಿಕೆ ಶಾಸ್ತ್ರೀಯವಾಗಿ ಉಂಟು. ಈಗ ಅಲ್ಲಿ ಅಶಾಸ್ತ್ರೀಯವಾಗಿರುವುದು ಏನಂದರೆ ಕಲಾವಿದರೆ ಅಧಿಕ ಪ್ರಸಂಗ ಅಷ್ಟೇ. ಆದ್ದರಿಂದ ಯಕ್ಷಗಾನ ಜಾನಪದ ಕಲೆ ಅಲ್ಲ, ಇದು ಶಾಸ್ತ್ರೀಯ ಕಲೆ. ಆದರೆ ನಾವೀಗ ಜಾನಪದ ಅಂತ ನಾನು ಹೇಳ್ತೇನೆ, ಯಾಕಂದರೆ ಅದರಲ್ಲಿ ಜನಸಾಮಾನ್ಯರು ಭಾಗವಹಿಸಬೇಕು ಅಂತ. ಯಾಕಂದರೆ ಶಾಸ್ತ್ರೀಯ ಆದ ಕೂಡ ಕೆಲವರು ಅಯ್ಯೋ ಅದೆಲ್ಲ ಆಪದಲ್ಲ ಮರ, ನಮಗೆ ಅದು ಶಾಸ್ತ್ರಬದ್ಧ ಆಗಬೇಕು, ನಮ್ಮ ಹತ್ರ ಆಗೋದಲ್ಲ ಮರ, ನಾನು 2ನೇ ಕ್ಲಾಸ್ ಕಲ್ತವ ಅಂತ ಹೇಳ್ತಾನೆ. ಆ ಭಯ ಅವನಿಗೆ ಇರಬಾರ್ದು. ಅವನು ಯಕ್ಷಗಾನಕ್ಕೆ ಬರಬೇಕು. ಇವತ್ತು ಸಾಮಾನ್ಯದವ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಹಾರಾಡಿ ರಾಮಗಾಣಿಗರು ಪ್ರಥಮ ರಾಷ್ಟ್ರ ಪ್ರಶಸ್ತಿ ಪಡೆದವರು ನಮ್ಮ ಬಡಗಿನಲ್ಲಿ. ಆ ಪುಣ್ಯಾತ್ಮ ಬರೇ 2 ವರ್ಷ ಗುರುಮಠದಲ್ಲಿ ಕಲ್ತಲ್ಲ. ಆದರೆ ಎಷ್ಟು ಚಂದವಾಗಿ ಮಾತಾಡ್ತಾನೆ, ಎಷ್ಟು ಚಂದವಾಗಿ ಕುಣಿತಾನೆ, ಎಷ್ಟು ಚಂದವಾಗಿ ಅಭಿನಯ ಮಾಡ್ತಾನೆ. ಅವನಿಗೆ ಕಾರಂತರೇ ಮರಳಾಗಿಬಿಟ್ಟಿದೆ ಈಶ್ವರಂ ಕಾರಂತ. ಪ್ರಥಮ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಯಕ್ಷಗಾನಕ್ಕೆ. ಕರೆಕ್ಟ್. ಅವನು ನನ್ನ ಆರಾಧ್ಯ ದೇವರು, ನನಗೂ ಕೂಡ ಆರಾಧ್ಯ ದೇವರು. ಈಗ ನೋಡಿ ಸರ್, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಚಾರಗಳು, ಈ ಸೋದರ ಕಲೆಗಳಿಂದ ಎರವಲು ಪಡೆಯಬೇಕಾದ ಅವಶ್ಯಕತೆ ಉಂಟಾ? ಖಂಡಿತ ಉಂಟು, ಯಕ್ಷಗಾನದಲ್ಲಿ ಉಂಟು. ಇದಕ್ಕಾಗಿ ಯಾರು ಹೊರಗೆ ಹೋಗೋದು ಬೇಡ. ಸಾಹಿತ್ಯ ಅಂದರೆ ಆ ಪದ್ಯದಲ್ಲಿಯೂ ಸಾಹಿತ್ಯ ಉಂಟು. ಅರ್ಥ ಹೇಳುವವ ಅವನ ಬೇಕಾದ ಹಾಗೆ ಸಾಹಿತ್ಯ ಉಪಯೋಗಿಸ್ಬೋದು. ಮತ್ತು ಕುಣಿತ ಅದು ಲೆಕ್ಕ ಪ್ರಕಾರ, ಸ್ಥಳ ಪ್ರಕಾರವಾಗಿ ಕುಣಿತ ಕಲಿಸ್ತಾರೆ ಕೇಂದ್ರದಲ್ಲಿ. ಅಭಿನಯ ಎಷ್ಟು ಬೇಕೋ ಅಷ್ಟು ಹೇಳಿಕೊಡ್ತಾರೆ. ಇಲ್ಲಿ ಮೇಳದಲ್ಲಿ ಮಾತ್ರ ಅಧಿಕ ಪ್ರಸಂಗ ಮಾಡ್ಬೋದು ಅವರು. ಈಗ ಉದಾಹರಣೆ ಏನಾಗಿದೆ ಅಂದರೆ, ನಮ್ಮ ಅಭಿನಯ ಭಾಳ ವಿಶೇಷ ಆಗಿ ಹೋಗಿದೆ. ನಾನು ಯಾರ ಬಗ್ಗೆ ಹೇಳೋದಿಲ್ಲ, ಅದು ಉತ್ತರ ಕನ್ನಡದವರ ಒಂದು ದೊಡ್ಡ ಕೊಡುಗೆ. ಅವರಿಗೆ ಒಂದು ಪದ್ಯಕ್ಕೆ 10 ಸಾರಿ ಅಭಿನಯ ಮಾಡಬೇಕು. ಆದರೆ ಪುಣ್ಯಾತ್ಮನಿಗೆ 10 ಅಭಿನಯ ಬೇರೆ ಬೇರೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಭಾಗವತ 10 ಸಾರಿ ಹೇಳ್ತಾನೆ, ಅವರು 10 ಸಾರಿ ಅಭಿನಯ ಮಾಡ್ತಾರೆ. ಒಂದು 2-3 ಸಾರಿ ಸರಿ ಮಾಡ್ತಾನೆ, ಕೊನೆಗೆ ಯಾವುದೋ ಮಾಡ್ತಾನೆ, ಬ್ಯಾಡದಿದ್ದೆಲ್ಲ ಮಾಡ್ತಾನೆ. ಹಲ್ಲು ಚಿಲಿತಾನೆ, ಕಣ್ಣು ಹಾರಿಸ್ತಾನೆ, ಕೈಕಾಲು ಏಳಿಸ್ತಾನೆ, ಕಾದಿ ಮುಂದೆಯನ್ನು ನೆಲಕ್ಕೆ ತಾಗಿಸ್ತಾನೆ, ಏನೆಲ್ಲ ಮಾಡ್ತಾನೆ. ಅದು ವಿಕಲ್ಪ. ಅಂಥದ್ದನ್ನು ನಾನು ಮೆಚ್ಚುವುದಿಲ್ಲ. ಅದು ನನಗೆ ಹೇಳಲಿಕ್ಕೆ ಉಪಾಯ ಇಲ್ಲ. ಯಾಕಂದರೆ ಆ ಉತ್ತರ ಕನ್ನಡದಲ್ಲಿ ಅದು ರೂಢಿಯಾಗಿ ಹೋಗಿದೆ. ಅವ್ರ ಹತ್ರ ಕೇಳಿದ್ದು ಹೇಳ್ತಾರೆ, ಸ್ವಾಮಿ ಇಷ್ಟು ಅಭಿನಯ ಯಾಕೆ, ಒಂದು ಪದ್ಯಕ್ಕೆ 2-3 ಸಾರಿ ಹೇಳಿದರೆ ಸಾಲದ ಕೇಳ್ತೇನೆ ನಾನು. ಕಲಾವಿದರು ನನಗೆ ಬೇಕಾದವರು. ಹೌದು ಗುರುಗಳೇ, ನೀವು ಹೇಳೋದು ಸರಿ. ಆದರೆ ನಮ್ಮ ಕಡೆಯಲ್ಲಿ ಹಾಗೆ ಮಾಡಿದರೆ ಅದಕ್ಕೆ ಬೆಲೆಯೇ ಇಲ್ಲ. ನಮ್ಮ ಕಡೆಯಲ್ಲಿ ಆ 10 ಸಾರಿ ಅಭಿನಯ ಮಾಡಿದರೆ, 10 ಸಾರಿ ಪದ್ಯ ಹೇಳದಿದ್ದರೆ ಅವನು ವೇಷಧಾರಿ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡಿದ್ದೇವೆ. ಪ್ರಾದೇಶಿಕವಾದ ಹಿನ್ನೆಲೆ ಅದು ಸ್ವಾಮಿ, ಪ್ರಾದೇಶಿಕವಾಗಿರುವಂಥ ಒಂದು ಅಭಿನಯ ಅದು. ಅದನ್ನು ಅವರು ಬಿಡಲಿಕ್ಕೆ ತಯಾರಿಲ್ಲ. ಈಗ ನಮ್ಮವ್ರು ಏನು ಮಾಡಿದ್ದಾರೆ, ಈ ಬಡಗಿನವರು ಅಥವಾ ನಿಮ್ಮ ತೆಂಕಿನವರು, ಅವರಿಗೆ ಸಿಕ್ಕೋ ಜನಪ್ರಿಯತೆ ನೋಡಿ ಇವರು ಅದೇ ದಾರಿ ಹಿಡಿತಾ ಇದ್ದಾರೆ. ಕ್ಲಾಪ್ಸ್ ಬಿಡಬೇಕಾದ್ರೆ, ಸಿಳ್ಳು ಹಾಕಬೇಕಾದ್ರೆ ಅವ್ರು ಹಾಗೆ ಮಾಡಬೇಕು ಅಂತಾಗಿದೆ. ಟೋಟಲಿ ಏನಾಗಿದೆ ಸ್ವಾಮಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನೀವು ಪ್ರಚಾರ ಮಾಡ್ತೀವಿ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಯಕ್ಷಗಾನದಲ್ಲಿ ವಿರೂಪ ಉಂಟಾಗಿದೆ, ಅತಿರೇಕ ಉಂಟಾಗಿದೆ. ಹೌದು. ಈ ವಿರೂಪ ಅತಿರೇಕಕ್ಕೆ ಕಾರಣರು ಯಾರು? ಕಲಾವಿದರ ಅಥವಾ ಪ್ರೇಕ್ಷಕರ? ಒಳ್ಳೆಯ ಪ್ರಶ್ನೆ. ಇದಕ್ಕೆ ಮೂಲ ಕಾರಣ ಪ್ರೇಕ್ಷಕರು. ಅವರ ಚಪ್ಪಾಳೆ, ಅವರ ಸಿಳ್ಳು, ಅದು ಬಾರದೆ ಇವರು ಕೈ ಮಾಡೋದಿಲ್ಲ. ಅವರು 4 ಸಾರಿ ಮಾಡಿದರೆ ಇವರು ಚಪ್ಪಾಳೆ ಹೊಡೆಯೋದಿಲ್ಲ. ಅದು 6-8 ಸಲ ಆದಾಗ ಚಪ್ಪಾಳೆ ಹೊಡಿತಾರೆ. ಆಗ ಅವರು ಎಣಿಸ್ತಾರೆ ಇಷ್ಟು ಮಾಡಬೇಕಾಗ್ತದೆ.
ಚಪ್ಪಾಳೆ ಸಿಗಬೇಕು ಅಂದರೆ ಇಷ್ಟು ಚಪ್ಪಾಳೆ ಮಾಡಬೇಕು. ಸಿಗಬೇಕಾದ್ರೆ ಇಷ್ಟು ಮಾಡಬೇಕು. ಹೀಗಾಗಿ ಪ್ರೇಕ್ಷಕರವನ್ನು ಹಾಳು ಮಾಡಿದ್ದಾರೆ. ನಾನು ಹೇಳೋದು ಮುಖ್ಯವಾಗಿ ಪ್ರೇಕ್ಷಕರೇ. ಈಗ ಈ ವಿರೂಪಗೊಂಡಿರುವುದನ್ನು ಅಥವಾ ಪರಂಪರೆಯಿಂದ ನಾವು ಇಷ್ಟು ದೂರ ಬಂದಿದ್ದೇವೆ. ಈಗ ಅಂದರೆ ಪರಂಪರೆ ಅಥವಾ ಸಂಪ್ರದಾಯ ಅಂತ ನಾವು ಹೇಳಿದರೆ ಅದೊಂದು ತಮಾಷೆಯ ವಸ್ತುವಾಗಿ ಬಿಟ್ಟಿದೆ, ಯಾರಿಗೂ ಅದು ಬೇಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಯಕ್ಷಗಾನ ಮುಂದಕ್ಕೆ ಪರಂಪರೆಯನ್ನು ಬಿಟ್ಟು ಯಕ್ಷಗಾನ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತದೆ ಹೇಗೆ? ಪರಂಪರೆಯನ್ನು ಬಿಟ್ಟು ಹೌದು, ಅಸ್ತಿತ್ವ. ಹಾಂ, ಮುಖ್ಯವಾಗಿ ಯಕ್ಷಗಾನಕ್ಕೆ ಭಾಗವತ ಒಬ್ಬ ಸಮರ್ಥ ಬೇಕು. ಇಡೀ ಆಟವನ್ನು ಆಡಿಸುವಂಥ ಸಮರ್ಥ ಭಾಗವತ. ಯಾಕಂದರೆ ಎಲ್ಲ ವೇಷಗಳನ್ನು ಕಥೆಯನ್ನು ಮುಂದುವರಿಸ್ಕೊಂಡು ಹೋಗುವ ಭಾಗವತನ ಪದ್ಯ. ಭಾಗವತನು ಸಮರ್ಥನಾಗಿರಬೇಕು. ಪ್ರತಿಯೊಬ್ಬ ಕಲಾವಿದನ ಮೇಲೆ ನಿಯಂತ್ರಣ ಬೇಕು. ಈ ಪದ್ಯಕ್ಕೆ ಹೀಗೆ ಮಾಡಬೇಕು, ಇಷ್ಟೇ ಮಾಡಬೇಕು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಭಾಗವತ ಹೇರಬೇಕು. ಅವನ ಮಾತನ್ನು ಕಲಾವಿದ ಕೇಳಬೇಕು. ಅಂಥವನನ್ನು ಮಾತ್ರ ಮೇಳಕ್ಕೆ ಸೇರಿಸ್ಕೊಳ್ಬೇಕು. ಆದ್ದರಿಂದ ಮ್ಯಾನೇಜ್ಮೆಂಟಿಗೂ ಜವಾಬ್ದಾರಿ ಉಂಟು. ಮುಖ್ಯವಾಗಿ ಸಮರ್ಥ ಭಾಗವತನ ಹೇಳಬೇಕು. ಈಗ 1 ವರ್ಷ 2 ವರ್ಷ ಕೇಂದ್ರದಲ್ಲಿ ಕಲಿತವನನ್ನು ಮುಖ್ಯ ಭಾಗವತ ಪೀಠಕ್ಕೆ ಇರಿಸ್ತಾನೆ. ಅವ ಇಲ್ಲಿ ಬರ್ತಾ ಅವನಿಗೆ ಚಪ್ಪಾಳೆ ಬೇಕು. ಅವ ಅಲ್ಲಿ ಕಲಿತದನ್ನು ಮಾಡೋದಿಲ್ಲ, ತನಗೆ ಬೇಕಾದನ್ನು ಇಲ್ಲಿ ಮಾಡ್ತಾನೆ. ಆದ್ದರಿಂದ ಒಂದು ಮಾತು ಹೇಳ್ತೇನೆ ಸ್ವಾಮಿ, ನೀವು ಮುಂದಾದರೂ ಅಷ್ಟೇ ನನ್ನ ಈ ಸಂದರ್ಶನದಿಂದ ಏನಾದರೂ ಪ್ರಯೋಜನ ಆಗಬೇಕಾದ್ರೆ ಪ್ರತಿ ಮೇಳದವರೊಬ್ಬ ಸಮರ್ಥ ಭಾಗವತನ ನೇಮಕ ಮಾಡಲಿ. ಅಥವಾ ಸಾಧ್ಯ ಇಲ್ಲದಿದ್ದರೆ ಒಂದು ಮೇಳಕ್ಕೆ ಒಬ್ಬ ಸಮರ್ಥ ವೇಷಧಾರಿಯನ್ನಾದರೂ ನಿರ್ಣಯ ಮಾಡಲಿ, ಅವನ ಕೈಯಿಂದ ನಿರ್ದೇಶನ ಮಾಡಲಿ. ಇಷ್ಟು ಮಾಡದೆ ನಮ್ಮ ಯಕ್ಷಗಾನ ಉದ್ಧಾರ ಆಗೋದಿಲ್ಲ. ಒಳ್ಳೆಯ ಪ್ರದರ್ಶನ ನಿಮಗೆ ನೋಡಲಿಕ್ಕೆ ಸಾಧ್ಯ. ಈಗ ನೋಡಿ ಸರ್, ಪುರಾಣ ಕಥೆಗಳನ್ನೇ ಯಕ್ಷಗಾನದಲ್ಲಿ ಹೆಚ್ಚು ಆಡ್ತಾ ಇದ್ದದ್ದು ಒಂದು ಕಾಲದಲ್ಲಿ. ಆ ನಂತರ ಸಾಮಾಜಿಕ, ಕಾಲ್ಪನಿಕ ಇವೆಲ್ಲ ಬಂತು. ಈ ಸಾಮಾಜಿಕ, ಕಾಲ್ಪನಿಕ ಅಂದರೆ ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಎಷ್ಟು ಹೊಂದಿಕೊಳ್ತದೆ? ಇದು ಒಳ್ಳೆಯ ಪ್ರಶ್ನೆ. ನಾನು ಹೇಳಲೇಬೇಕಾದ ವಿಚಾರ. ನೋಡಿ, ಪುರಾಣ ಅಂತ ನಾವು ಯಾವುದು ಕರಿತೇವೆ, ರಾಮಾಯಣ, ಭಾರತ, ಭಾಗವತ ಯಾವುದೇ ಇರ್ಬೋದು, ಅವುಗಳು 100ಕ್ಕೆ 100 ಸತ್ಯ ಅಲ್ಲ. ಹೌದು, ಕರೆಕ್ಟ್. ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಬರೆದಿದ್ದಾರೆ. ಕೊನೆಗೆ ನಮ್ಗೆ ಏನು ಕಾಣ್ತದೆ ಅಂದರೆ ಪುರಾಣವು ಕೂಡ ಒಂದು ಕಲ್ಪಿತವೇ. ಹೌದು, ಅದು ನಿಮಗೆ ಸಮಾಧಾನ ಇರ್ಬೋದು. ಈಗ ನಾನು ಕಾಲ್ಪನಿಕ ಕಥೆಗೆ ಬರ್ತೇನೆ. ಕಾಲ್ಪನಿಕ ಅದು ಮಹಾವಿದ್ವಾಂಸರ ಕಲ್ಪನೆ. ಇದು ನನ್ನಂಥ ಸಾಮಾನ್ಯನ ಕಲ್ಪನೆ. ಆದರೆ ಒಂದು ನಾನು ತಿಳ್ಕೊಳ್ಬೇಕು, ಅದು ಯಕ್ಷಗಾನಕ್ಕೆ ಬರುವಾಗ ಯಕ್ಷಗಾನ ವೇಷಭೂಷಣಕ್ಕೆ ಸರಿ ಹೊಂದುವ ರೀತಿ, ಕರೆಕ್ಟ್, ಯಕ್ಷಗಾನದ ಪೌರಾಣಿಕಕ್ಕೆ ಚೌಕಟ್ಟಿಗೆ ಸರಿಯಾಗಿ ಆ ಕಥೆ ಇದ್ದರೆ ಯಾವ ಕಥೆಯೂ ಆಡ್ಬೋದು. ಉದಾಹರಣೆಗೆ ಆರಂಭದಲ್ಲಿ ನನಗೆ ಬೇಡಿಕೆ ಬಂದದ್ದು ಟೆಂಟ್ ಮೇಳದಲ್ಲಿ. ಆದರೆ ನಾನು ಹೇಳಿದೆ ಅವರಿಗೆ, ನಾನು ಪೌರಾಣಿಕ ಪ್ರಿಯ, ಪೌರಾಣಿಕ ಕಥೆ ಬರೀತಾನೆ, ಅಡ್ಡಿಲ್ಲಪ್ಪ ನೀವು ಪೌರಾಣಿಕವೇ ಬರೀರಿ ಅಂತೇಳಿ. ಅದಕ್ಕೆ ಸತಿ ಸೀಮಂತಲೇ ನಾನು ಬರೆದದ್ದು. ಒಳ್ಳೆ ಹಿಟ್ಟಾಯಿತು, ಜನರ ಪ್ರೋತ್ಸಾಹ ಬಂತು, ಕಲಾವಿದರಿಗೆ ಖುಷಿ ಆಯಿತು. ಯಾಕಾಗೋದಿಲ್ಲ? ಆಮೇಲೆ ಸಾಮಾಜಿಕ ಬಂತು, ಕಾಲ್ಪನಿಕ. ಅದು ಶ್ರೀದೇವಿ ಬನಶಂಕರ್, ನಿಮಗೆ ಗೊತ್ತಿರ್ಬೋದು ಎಷ್ಟು ಜನಪ್ರಿಯತೆ ಆಯಿತು. ಅದು ಕಲ್ಪನೆ. ನೆವನಕ್ಕೆ ಅದು ಇಲ್ಲಿ ಹತ್ತಿರದ ಉಳ್ಳೂರಿನ ಒಂದು ಕ್ಷೇತ್ರ ಮಾತ್ರ. ಅದನ್ನು ನಾನು ಪೌರಾಣಿಕ ನೆಲೆಯಲ್ಲಿ ಬರೆದಿದ್ದೇನೆ. ಆದ್ದರಿಂದ ಮುಂದೆ ಇದು ಕೆಲವೇ ಚಿತ್ರವತಿ, ಅದು ಶುದ್ಧ ಕಾಲ್ಪನಿಕ, ಯಾವುದೋ ಒಂದು ನಾಟಕದ ಪ್ರೇರಣೆ. ಆದರೆ ಅಲ್ಲಿ ಬರುವುದೆಲ್ಲ ರಾಜ ಮಹಾರಾಜರು, ಋಷಿ ಮುನಿಗಳು, ಕರೆಕ್ಟ್, ಬಣ್ಣ ರಕ್ಕಸರು ಬರ್ತಾರೆ. ಒಂದು ಮಾತು ಹೇಳ್ತಾನೆ, ಕಾಲ್ಪನಿಕ ಕಥೆ ಆದರೂ ಚಿಂತೆ ಇಲ್ಲ, ಅದರಲ್ಲಿ ಒಂದು ಮಾರಲ್ ಬೇಕು. ಮತ್ತು ಪೌರಾಣಿಕ ಪಾತ್ರಗಳಿಗೆ ಬೇಕಾಗುವಂಥ ಆವರಣ ಬೇಕು. ಪೌರಾಣಿಕ ಪಾತ್ರಗಳಿರಬೇಕು, ಪೌರಾಣಿಕ ಚೌಕಟ್ಟಿರಬೇಕು, ಕಥೆ ಏನೇ ಇರಲಿ, ಅದು ಅಲ್ಲ. ಈಗ ನೋಡಿ ಸರ್, ನಮ್ಮ ಕನ್ನಡ ಸಾಹಿತ್ಯದ ಯಾವುದೇ ಸಾಹಿತ್ಯವನ್ನು ತಗೊಳ್ಳಿ, ಕಥೆ, ಕಾದಂಬರಿ ಅಥವಾ ಯಾವುದನ್ನೇ ತಗೊಳ್ಳಿ, ಅದರಿಂದ ಆಗಿನ ಕಾಲಘಟ್ಟದ ಸಾಮಾಜಿಕ ವಿಚಾರಗಳು ನಮಗೆ ತಿಳಿದು ಬರ್ತಾ ಇತ್ತು. ಈಗ ನಾವು ಯಕ್ಷಗಾನ ಪ್ರಸಂಗಗಳನ್ನು ಉದಾಹರಣೆಗೆ ತಗೊಂಡ್ರೆ, ಯಾವುದೇ ಒಂದು ಪ್ರಸಂಗ ಇರಲಿ, ಆಗಿನ ಕಾಲದ ಜನಜೀವನ, ಆಗಿನ ಕಾಲದ ಸಾಮಾಜಿಕ ಸ್ಥಿತಿಗತಿ, ಅವುಗಳ ಪರಿಚಯ ಆಗಲಿಕ್ಕೆ ಸಾಧ್ಯ ಉಂಟಾ? ಹೌದು, ಅದಾಗಲಿಕ್ಕಾಗಿ ನಾವು ಪೌರಾಣಿಕ ಕಥೆ ಆಡೋದು. ಅಂದಿನ ಈಗ ರಾಮನು ರಾವಣ ವಧೆಯಲ್ಲಿ ಮಾಡಿದ ಕೆಲಸ ಏನು, ಅಥವಾ ರಾಮನ ಆದರ್ಶ ಗುಣಗಳು ಯಾವುವು, ಅವನು ದೀನದಲಿತರಿಗೆ ಏನು ಉಪಕಾರ ಮಾಡಿದ, ಅವನ ಉತ್ತಮ ಗುಣಗಳೇನು, ಅವನ ಶೌರ್ಯ ಪರಾಕ್ರಮ ಏನು, ಅದನ್ನು ತೋರಿಸೋದು ನಮ್ಮ ಉದ್ದೇಶ ತಾನೇ. ಸಾಕಲ್ಲ, ಮತ್ತೆ ಹಾಕಬೇಕು ನಮಗೆ.
ಇನ್ನೊಂದು ವಿಚಾರ ನೀವು ಆಗ ಹೇಳಿದ್ರಿ, ಈಗ ಸಾಮಾಜಿಕವಾದಂಥ ನ್ಯಾಯ ಜನರಿಗೆ ಸಿಕ್ಕುವುದಿಲ್ಲ ಅಲ್ವಾ, ಅದು ಸರಿಯಾಗಿ ಹೇಳ್ತೀರಿ. ಸರಿ, ಇದು ಬರೀ ಪೌರಾಣಿಕ ಕಥೆ, ಪೌರಾಣಿಕ ಕಾಲದಲ್ಲಿ ಆದ ಘಟನೆ, ಅಷ್ಟನ್ನು ಮಾತ್ರ ನಾವು ಕೊಡಬೇಕು. ಉದಾಹರಣೆಗೆ ನಾವು ಈಗಿನ ಪ್ರಸಂಗದಲ್ಲಿ ಮಾತಾಡ್ತಾ ರಾಮಾಯಣದ ಕಥೆ ಆಡುವಾಗ ಇಲ್ಲಿ ಮಿತ ಸಂತಾನ ಹೇಳಬಾರ್ದು, ಅಥವಾ ಏಡ್ಸ್ ರೋಗದ ಬಗ್ಗೆ ಮಾತಾಡಬಾರ್ದು. ಅದಕ್ಕೆ ಬೇರೆ ಉಂಟಲ್ಲ, ನಾಟಕ ಉಂಟು, ಸಿನಿಮಾ ಉಂಟು, ಬೇರೆ ಬೇರೆ ಕರೆಕ್ಟ್. ನನ್ನ ಹತ್ರ ನಿಮ್ಮ ಯಕ್ಷ ದೇಗುಲ ಅಂತ ಬೆಂಗಳೂರಲ್ಲಿ ಉಂಟು. ಆ ಪುಣ್ಯಾತ್ಮ ಯಾರು ಸುದರ್ಶನ ಉರಾಳ 10 ಸಾರಿ ಬಂದರು ನನಗೊಂದು ಏಡ್ಸ್ ಬಗ್ಗೆ ಒಂದು ಪ್ರಸಂಗ ಬರಬೇಕು. ನೋ ಪ್ಲೀಸ್, ದಯಮಾಡಿ ಬೇಸರ ಮಾಡಬೇಕು. ಈಗಿನ ಸಾಮಾಜಿಕ ವಸ್ತುಗಳನ್ನು ಉಪಯೋಗಿಸಿ ನಾನು ಯಾವ ಪ್ರಸಂಗವನ್ನು ಅಂದರೆ ಇಲ್ಲಿ ಒಂದು ಪ್ರಶ್ನೆ ಉಂಟು. ಹಾಗಾದರೆ ಯಕ್ಷಗಾನವನ್ನು ಜನಜಾಗೃತಿಗೆ ಬೇಕಾದಂತಹ ವಿಚಾರಗಳಿಗೆ, ಅಂದರೆ ಶಿಕ್ಷಣಕ್ಕಾಗಿ ಅಥವಾ ಏಡ್ಸ್ ಜಾಗೃತಿ ಇಂಥದ್ದಕ್ಕೆ ಯಕ್ಷಗಾನ ಕಲೆಯನ್ನು ಬಳಸುವುದು ಸರಿಯಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ. ಯಾಕೆ? ಅದಕ್ಕೆ ಹಿನ್ನೆಲೆ ಕಾರಣ ಏನು? ಯಾಕೆಂದರೆ ನೀವು ಒಬ್ಬರು ಮೇಷ್ಟ್ರು. ಹೌದು. ನಮಗೆ ಎಲ್ಲ ಕಲೆಯಿಂದ ಎಲ್ಲವನ್ನು ಸಿಗಬೇಕಂತ ನಾವು ಆಸೆ ಪಡಬಾರ್ದು. ಈಗ ನಮಗೆ ಬೇಕಾದ ಮಾಧ್ಯಮ ಬೇಕಾದಷ್ಟುಂಟು. ಕರೆಕ್ಟ್. ಸಾಮಾಜಿಕವಾದ ಈಗಿನ ಆಧುನಿಕ ವಿಚಾರವನ್ನು ಹೇಳಲಿಕ್ಕೆ ನಿಮಗೆ ಎಷ್ಟು ಮಾಧ್ಯಮಗಳಿದ್ದ, ಮತ್ತೆ ಕರೆಕ್ಟ್, ಅದರಲ್ಲೇ ಹೇಳಿಬಿಡಿ. ನಮ್ಮ ಯಕ್ಷಗಾನಕ್ಕದನ್ನು ತರಬೇಡ, ತರುವ ಅಗತ್ಯ ಇಲ್ಲ ನಿಮಗೆ. ಯಕ್ಷಗಾನವಾಗೇ ಇರಲಿ, ಇದು ಪೌರಾಣಿಕಕ್ಕಾಗೇ ಇರಲಿ. ಯಾಕಂದರೆ ಪೌರಾಣಿಕ ವೇಷಭೂಷಣಗಳು, ಆ ಯಕ್ಷಗಾನದ ವೇಷಗಳನ್ನು ನಾವು ಈಗ ಕಾಣುವಾಗ ಈ ಲೋಕದಲ್ಲಿ ಯಾರಾದ ಮೈ ಮೇಲಾದರೂ ಆ ಬಟ್ಟೆ ಕಾಣ್ತೇವ, ಆ ಉಡುಪು ಕಾಣ್ತೇವೆ, ಆ ಭುಜಕೀರ್ತಿ ಕಾಣ್ತೇವೆ, ಆ ಕಿರೀಟ ಕಾಣ್ತೇವೆ? ಇಲ್ಲ, ಅದು ನಮ್ಮ ಕಲ್ಪನೆ. ರಾವಣ ಹೀಗಿದ್ದ, ರಾಮ ಹೀಗಿದ್ದ, ಕೃಷ್ಣ ಹೀಗಿದ್ದ, ಅದು ನಮಗೆ ಕೊಡ್ತದೆ, ಸಾಕು. ಈಗಿನ ಯಾವ ಜ್ವಲಂತ ಸಮಸ್ಯೆಗೆ ನೀವು ಯಕ್ಷಗಾನ ಬಳಸಲೇಬೇಡಿ. ಬೇಕಾದಷ್ಟು ಮಾಧ್ಯಮ ಇದೆ. ಯಕ್ಷಗಾನವನ್ನು ಪೌರಾಣಿಕ ಕಥಾವಸ್ತುವಿಗಾಗಿ ಇಡಿ. ಇದು ನನ್ನ ಪ್ರಾಮಾಣಿಕವಾದ ಒಂದು ಅನಿಸಿಕೆ. ಈಗ ನೋಡಿ ಸರ್, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿಯೂ ಕೂಡ ತನ್ನ ಅಸ್ತಿತ್ವವನ್ನು ಗಟ್ಟಿಯಾಗಿ ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಇದೇ ರೀತಿ ಉಳಿದು ಬೆಳೆದು ಬರಬೇಕು ಅಂತಾದರೆ ಏನು ಮಾಡಬೇಕು? ಇದು ಯಾವ ನಿಮ್ಮ ಹೊರಗಿನ ಒತ್ತಡ ಅಥವಾ ಪ್ರೇರಣೆ ಬೇಕಾಗಿಲ್ಲ. ಯಕ್ಷಗಾನ ಅನ್ನೋದು 500 ವರ್ಷಗಳ ಹಿಂದೆ ಪ್ರಚಾರಕ್ಕೆ ಬಂದ ಒಂದು ಕಲೆ. ಇವತ್ತಿಗೂ ಅದನ್ನು ಕಂಡು ಆಸ್ವಾದಿಸೋರು ಇದ್ದಾರೆ. ಆದ್ದರಿಂದ ಇದರಿಂದ ಮತ್ಯಾವ ಪ್ರಯೋಜನ ನೀವು ಬಯಸೋದು ಬೇಡ. ಒಂದು ಒಳ್ಳೆಯ ಸಂದೇಶ, ಆ ಸಂದೇಶದೊಟ್ಟಿಗೆ ಪುರಾಣದ ಕಾಲದ ಕೆಲವು ಚಿತ್ರಣ, ಅಷ್ಟು ಕೊಟ್ಟರೆ ನಮಗೆ ಸಾಕಾಗ್ತದೆ. ಯಕ್ಷಗಾನಕ್ಕೆ ಅದಕ್ಕಿಂತ ಹೆಚ್ಚಿನ ಉದ್ದೇಶ ಬೇಕಂತ ನಾನು ಬಯಸೋದು. ಕರೆಕ್ಟ್. ಈಗ ಬೇಕಾದವರು ಬೇಕಾದ ಬಯಸುವೆ. ನಾನು ನನ್ನ ಮನಸ್ಸಿನಲ್ಲಿ ಮೂಡಿದ್ದನ್ನು ಹೇಳುವ, ಯಕ್ಷಗಾನದಿಂದ ನೀವು ಬೇರೆ ಏಡ್ಸಿಗೆ ಔಷಧ ಯಾವುದು ಅಥವಾ ನೀವು ಮಕ್ಕಳೆಷ್ಟು ಮಾಡಬೇಕು ಅಂತ ನಾವು ಹೇಳುವ ಅಗತ್ಯ ಇಲ್ಲ, ಅದು ಬೇಡ. ಹೌದು, ಅಂದರೆ ಜನಜಾಗೃತಿ ಯಕ್ಷಗಾನವನ್ನು ಉಪಯೋಗಿಸಬೇಡಿ, ಬೇಡ. ಹೌದು, ಬೇಡ. ಈಗ ನೋಡಿ ಸರ್, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಮನೋಧರ್ಮದಿಂದ ಅವರು ಬಂದರೆ ಅವರಿಗೂ ಒಳ್ಳೆಯದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೆಯದಾಗಬೇಕು. ಯಕ್ಷಗಾನಕ್ಕೆ ಬರುವ ಪುಣ್ಯಾತ್ಮ ಯಕ್ಷಗಾನದ ಮೇಲೆ ಶ್ರದ್ಧೆ ಇಡಬೇಕಾದ್ದು ಮುಖ್ಯ. ಆ ಕಲೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಲೇಬೇಕು. ಮತ್ತು ಆಡುವ ಕಥಾಭಾಗವನ್ನು ಅವನು ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಮತ್ತು ನಾನು ಆಗ ಹೇಳಿದಂತೆ ತಾಳರಾಗ ಕೇಳಿರಬೇಕು. ಅದರಲ್ಲಿ ಬದಲಾವಣೆ ಇಲ್ಲ. ಮುಖ್ಯವಾಗಿ ಶ್ರದ್ಧೆ, ಆಮೇಲೆ ನಿಷ್ಠೆ, ಅದು ಎರಡಿದ್ದರೆ ಅವ ಕಲಾವಿದನಾಗ್ತಾನೆ. ಮತ್ತು ಸಾಮಾನ್ಯ ಮನರಂಜನೆ ಕೀಳು ಅಭಿರುಚಿಗಾಗಿ ಆತ ತನ್ನನ್ನು ಮಾರಿಕೊಳ್ಳಬಾರ್ದು. ತಾನು ಮಾಡುವ ಪಾತ್ರ ಯಾವುದು, ಸನ್ನಿವೇಶ ಯಾವುದು, ಆ ಪಾತ್ರದ ಚಿತ್ರಣ ಹೇಗೆ ಮಾಡಿದರೆ ನ್ಯಾಯ ಆಗುತ್ತದೆ, ಅದನ್ನು ತಿಳಿದು ಮಾಡಬೇಕು. ಮತ್ತು ಒಂದು ಮಾತು ಹೇಳ್ತೇನೆ, ಈಗ ದಿವಸ ಆಟ ಆಡುವವರು ನಮ್ಮ ಕಲಾವಿದರು, ಆದರೆ ಪ್ರತಿ ದಿವಸವೂ ಅದು ಹೊಸ್ತು ಅಂತ ತಿಳ್ಕೊಳ್ಬೇಕು. ಕರೆಕ್ಟ್. ನಾನು ಇನ್ನೇ ಹೀಗೆ ಮಾಡಿದೆ, ಇವತ್ತೇನೆ ಅಡಿದ, ಇವತ್ತು ಅದೇ ಪಾತ್ರ ಹೀಗೆ ಮಾಡುವ ಅಂತ ಹೋಗಬಾರ್ದು. ಆ ದಿವಸವೂ ಕೂಡ ಅವನು ಅಷ್ಟೇ ಶ್ರದ್ಧೆಯನ್ನು ಮಾಡಬೇಕು. ಅದಕ್ಕೆ ನಾನು ಹೇಳೋದು, ಕಾಲಮೆತ್ತಿ ತನ್ನಿ, ಕಲಾವಿದರಿಗೆ ವಿಶ್ರಾಂತಿ ಕೊಡಿ. ಅವರು ಎಲ್ಲ ಮನುಷ್ಯರು ಹಾಗೆ ನಿದ್ದೆ ಮಾಡಿಸೋ. ಅಂದರೆ ನೀವು ಹೇಳೋದು ಕಾಲಮಿತಿಯೇ ಒಳ್ಳೆಯದು ಅಂತ? ಒಳ್ಳೆಯದು, ಕಾಲಮಿತಿ ಒಳ್ಳೆಯದು. ಅದರಿಂದ 3 ಪ್ರಯೋಜನ ಉಂಟು ಸರ್. ಮುಖ್ಯವಾಗಿ ಕಲಾವಿದ ದಿನನಿತ್ಯ ಕೊಡಿಯುವ ಕಲಾವಿದನಿಗೆ ಇದರಲ್ಲಿ ಎಷ್ಟು ಸಿಗ್ತದೆ. ಆಮೇಲೆ ಇವತ್ತಿನ ಪ್ರೇಕ್ಷಕ ಮುಂಚಿನ ಪ್ರೇಕ್ಷಕ ಅಲ್ಲ. ಕರೆಕ್ಟ್. ಅವನು ಸಾಕಷ್ಟು ಒತ್ತಡದಲ್ಲಿದ್ದಾನೆ. ಮನೆಯಲ್ಲಿರುವವರೆಲ್ಲ ಬೆಳಿಗ್ಗೆ ಉದ್ಯೋಗಕ್ಕೆ ಹೋಗುವರು, ಅವನಿಗೂ ವಿಶ್ರಾಂತಿ ಬೇಕು. ಅವ 12 ಗಂಟೆ ಮೇಲೆ ನಿಲ್ಲುವುದಿಲ್ಲ, ಅವರಿಗೂ ಸುಖ ಆಗ್ತದೆ. ಕರೆಕ್ಟ್. ಆಮೇಲೆ ಯಾವ ಕಥೆಯನ್ನಾದರೂ ನಾವು 4 ಗಂಟೆ ಮಾಡುವಾಗ
ಆ ನಿರ್ದೇಶಕಕ್ಕೆ ಬೇಕಾದ ಹಾಗೆ ಎಡಿಟಿಂಗ್ ಮಾಡ್ತಾನೆ, ಸಂಕಲನ ಮಾಡ್ತಾನೆ. ಕರೆಕ್ಟ್. ಆಗ ಕತೆ ಭಾಳ ಚೆನ್ನಾಗಿ ಬರ್ತದೆ. ಯಾವುದು ಬೋರ್ ಆಗುವಂಥ ಸಂದರ್ಭ ಉಂಟು ಅದನ್ನೆಲ್ಲ ತೆಗೆದು ಬೇಕಾದ್ದನ್ನೇ ಅಚ್ಚುಕಟ್ಟಾಗಿ ಸಂಕ್ಷಿಪ್ತಗೊಳಿಸಿ ಆಡ್ತಾರೆ. ಹಾಗಾಗಿ ಪ್ರದರ್ಶನ ಒಳ್ಳೆಯದಾಗ್ತದೆ, ಕಲಾವಿದನಿಗೆ ವಿಶ್ರಾಂತಿ ಆಗ್ತದೆ, ಪ್ರೇಕ್ಷಕ ತುಂಬ ಬರ್ತಾರೆ. ಈ 3 ಜನ ದೃಷ್ಟಿ ಇಟ್ಕೊಂಡು ನೀವು ಕಾಲಮಿತಿಯನ್ನು ಪ್ರೋತ್ಸಾಹಿಸಬೇಕು. ಕಾಲಮಿತಿ 100ಕ್ಕೆ 100 ಒಳ್ಳೆಯದು. ಸರ್, ಈಗ ನೋಡಿ ಕೆಲವು ಪ್ರಸಂಗಗಳಲ್ಲಿ ಅನಪೇಕ್ಷಿತ ವಿಚಾರಗಳು ಅಂತ ನಾವು ಅಂದುಕೊಂಡಿರೋದು, ಅದು ಅನಪೇಕ್ಷಿತ ಹೌದು ಅಲ್ವೋ ಅನ್ನುವಂಥದ್ದು ಮತ್ತೆ ಈಗ ನೀವು ಹೇಳಬೇಕು, ವಿಮರ್ಶೆ ಮಾಡಿ ನೋಡ್ಬೇಕು. ಹೌದು. ಈಗ ಉದಾಹರಣೆಗೆ ನೋಡಿ, ಒಂದು ಶಶಿವಂಶವಲ್ಲರಿಂದ ಒಂದು ಪ್ರಸಂಗ ಉಂಟು, ಅದರಲ್ಲಿ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಕಥೆ ಉಂಟು. ಅದೇ ರೀತಿ ಸುಧನ್ವಾರ್ಜುನದಲ್ಲಿ ಪ್ರಭಾವತಿಯ ಏನು ಸತಿಕೆ ಷೋಡಶದ ಋತು ಸಮಯ, ಇಂತಹ ಎಲ್ಲ ಪದ್ಯಗಳುಂಟು. ಇದನ್ನೆಲ್ಲ ನಾವು ಬಿಟ್ಟರೆ ಕಥೆಗೆ ಲೋಪ ಮಾಡಿದ ಹಾಗೆ ಅಥವಾ ಕವಿಗೆ ಏನು ಅವಮಾನ ಮಾಡಿದ ಹಾಗೆ ಆಗ್ತದಾ? ಇಲ್ಲ ಇಲ್ಲ, ಯಾಕಂದರೆ ನಾವು ಸ್ವಲ್ಪ ಆಧಾರ ಕೊಡಬೇಕಷ್ಟೇ. ಕಲಾವಿದನು ಈ ಉದಾಹರಣೆಗೆ ಪ್ರಭಾವತಿ ಮತ್ತು ಸುಧನ್ವನ ಒಂದು ಸನ್ನಿವೇಶ ತಗೊಳ್ಳಿ. ಸುಧನ್ವ ಯುದ್ಧಕ್ಕೆ ಹೋಗುವಾಗ ಪ್ರಭಾವತಿಯು ತನ್ನ ತೀಟೆ ತೀರಿಸಿಕೊಳ್ಳಿಕ್ಕೆ ಸುಧನ್ವನ ಬಲಾತ್ಕಾರ ಮಾಡೋದಿಲ್ಲ ಅವಳು. ಕರೆಕ್ಟ್. ಅವಳಿಗೆ ತನಗೆ ಸಂತಾನ ಬೇಕು, ಸಂತಾನ ಇಲ್ಲಿವರೆಗೆ ಆಗಿಲ್ಲ. ದೇವರ ದಯೆಯಿಂದ ಈ ಕಾಲದಲ್ಲಿ ಯಾಕೆ ಆಗಬಾರ್ದು, ಆದ್ದರಿಂದ ನನಗೆ ನೀವು ಪುತ್ರ ಭಿಕ್ಷೆ ಕೊಟ್ಟು ಹೋಗಬೇಕು ಅಂತ ಕೇಳ್ತಾಳೆ ಹೊರತು ಅವಳಿಗೆ ಆ ದಿನ ತನ್ನ ಗಣ್ಣೊಟ್ಟಿಗೆ ಇರಬೇಕು ಅನ್ನೋ ಆಸೆಗಾಗಿ ಅಲ್ಲ. ಕರೆಕ್ಟ್. ಆ ಸಂದೇಶವನ್ನು ಕೊಡಬೇಕಪ್ಪ ವೇಷಧಾರಿ. ಹೌದು. ಸುಧನ್ವ ಕೂಡ ಅದಕ್ಕಾಗಿ ಒಪ್ಪಬೇಕು. ಆಯಿತಾ? ಇನ್ನು ಮತ್ತೊಂದು ಹೇಳಿದರೆ, ಗುರುಪತ್ನಿಯನ್ನೊಬ್ಬ ಮೋಹಿಸಿದಾನೆ. ಹೌದು. ಈ ಕಾಮಕತನ ಅಂತ ಉಂಟು ನೋಡಿ, ಈಗ ಅಲ್ಲ, ಅದು ಯಾವಾಗಲೇ ಇತ್ತು. ಏಕಾಂತ ಗ್ರಹದಲ್ಲಿ ಮಗಳನ್ನು ಮತ್ತು ಸೊಸೆಯನ್ನು ಸಹ ಒಬ್ಬ ಸಂಧಿಸಬಾರದು. ಹೌದು, ಕರೆಕ್ಟ್. ಶಾಸ್ತ್ರದಲ್ಲಿ ಉಂಟು, ಶಾಸ್ತ್ರವೇ ಹೇಳ್ತದೆ. ಹೌದು. ಮಗಳೆಂಬ ತಾಯಿ ಮಗನೇ ಒಟ್ಟಿಗೆ ಇರಬಾರ್ದು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅದು ಆ ಕಾಲಕ್ಕುಂಟು, ಈ ಕಾಲಕ್ಕುಂಟು. ನಾವು ಅದನ್ನು ತೋರಿಸಿದ್ರಿಂದ ಅನ್ಯಾಯ ಆಗೋದಿಲ್ಲ. ಈಗ ಅದು ತೋರಿಸದೇ ಈಗಿನವರು ಸರಿ ಮಾಡೋದಿಲ್ಲ. ಕರೆಕ್ಟ್. ಅದಕ್ಕೆ ಬಗ್ಗೆ ಆಕ್ಷೇಪ ಮಾಡೋದು ಬೇಡ. ಇದ್ದ ಕಥೆಯನ್ನು ಇದ್ದ ಹಾಗೆ ಆಡುವ. ಬೇಕಾದವರು ತಿಳ್ಕೊಂಡು ಮಾಡಲಿ, ಇದು ಸರಿಯಾ ಅಲ್ಲ ಬಿಡುವ. ಕರೆಕ್ಟ್. ಈಗ ನೋಡಿ ಸರ್, ರಾಮಾಯಣ, ಮಹಾಭಾರತ ಮುಂತಾದ ಏನು ಪೌರಾಣಿಕ, ಇದು ಭಾಗವತ, ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಅನೇಕ ಜನರು ಏನು ಪ್ರಸಂಗಗಳನ್ನು ರಚಿಸ್ತಾ ಬಂದಿದ್ದಾರೆ. ಮೊನ್ನೆವರೆಗೂ ಅನೇಕ ಪ್ರಸಂಗಕರ್ತರು ಪೌರಾಣಿಕ ನೆಲೆಗಟ್ಟಿನ ಪ್ರಸಂಗಗಳನ್ನು ರಚಿಸ್ತಾ ಬಂದಿದ್ದಾರೆ. ಈಗ ಅದು ಪ್ರಾಯಶಃ ನಿಂತೇ ಹೋಗಿದೆಯೋ ಎನ್ನುವಷ್ಟರ ಮಟ್ಟಿಗೆ ತಲುಪಿಬಿಟ್ಟಿದೆ. ಇದಕ್ಕೆ ಕಾರಣ ಏನು? ಯಾಕೆ ಯಾರು ಪೌರಾಣಿಕ ಕಥೆಗಳನ್ನು ಬರೀಲಿಕ್ಕೆ ಆಸಕ್ತಿ ಯಾಕೆ ತೋರಿಸ್ತಾ ಇಲ್ಲ? ಈ ಕಾಲ್ಪನಿಕ ಕಥೆ ಬಂದದ್ದು ಯಾವಾಗ ಗೊತ್ತಾ ಸ್ವಾಮಿ? ಡೇರೆ ಮಾಳಗಳು ಸ್ಥಾಪನೆ ಆದ ಮೇಲೆ ಅವರಿಗೇನಾಗಿದೆ ಅಂದರೆ ಪ್ರೇಕ್ಷಕರನ್ನು ಹೆಚ್ಚಿಸಿಕೊಳ್ಬೇಕು. ಅದಕ್ಕಾಗಿ ಬರೇ ಸುಧನ್ವ ಕಾಳಗ ದ್ರೌಪದಿ ಪ್ರತಾಪ ಮಾಡಿದರೆ ಜನರು ಬರೋದಿಲ್ಲ. ಯಾಕಂದರೆ ಆಡುವವರು ಬೇಕಾದಷ್ಟು ಮೇಳ ಉಂಟು. ಕರೆಕ್ಟ್. ಅದಕ್ಕಾಗಿ ಜನರನ್ನು ಎಳೆಯುವುದಕ್ಕಾಗಿ ಈ ಹೊಸ ಕಥೆಗೆ ಅವರು ದುಂಬಾಲು ಬಿದ್ದರು. ಹೊಸ ಕಥೆ ಕೊಡುವವರು ಏನು ಮಾಡಿದ್ರು ಅಂದರೆ, ಆ ಪ್ರೇಕ್ಷಕರು ಎಲ್ಲಿ ಚಪ್ಪಾಳೆ ತಟ್ತಾರೆ, ಅವರು ಎಷ್ಟು ಖುಷಿಯಿಂದ ಇರ್ತಾರೆ, ಸನ್ನಿವೇಶ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಬರೆದರು. ಆದ್ದರಿಂದ ಆ ಒಂದು ಹೊಸ ಮಜಲು ಉಂಟಲ್ಲ, ಅದನ್ನು ನಾವು ಈಗಾಗಲೇ ತೊಡೆದು ಹಾಕಬೇಕು. ಆ ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದಬೇಕು ನಾವು. ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದಬೇಕು ಅಂತ ಹೇಳ್ತೀವಿ. ಈ ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವ ಕೆಲಸ ಯಾರು ಮಾಡಬೇಕು? ಕಲಾವಿದರು ಮಾಡಬೇಕು. ಕಲಾವಿದರು ಹೇಗೆ ಮಾಡೋದು? ಈಗ ನೋಡಿ, ಡೇರೆ ಮೇಳ 10-15 ಡೇರೆ ಮೇಳ ಇತ್ತು ಒಂದು ಕಾಲಕ್ಕೆ. ಹೌದು, ಕರೆಕ್ಟ್. ಎಲ್ಲ ದಿವಾಳಿ ಆಯಿತು. ಹೌದು. ಈಗ 2 ಇಟ್ಟಿದ್ದಾರೆ. ಅವರು ಹೋಗಬೇಕು. ಯಾಕಂದರೆ ಅವರು ಈ ಬೇಡವಾದ ಕಥೆಗಳನ್ನೆಲ್ಲ ತೋರಿಸಿ ಜನರು ಹಾಳು ಮಾಡಬಾರ್ದು. ಇರಲಿ, ಅವರಷ್ಟಿಗೆ ಇರಲಿ, ತಾನೇ ಹೋಗ್ತಾರೆ. ಆಡುವ ಪ್ರಸಂಗವನ್ನು ಪೌರಾಣಿಕವೇ ಆಡಿಬಿಡಲಿ. ಕಡೆಗೆ ಈ ಕೀಳುವ ಅಭಿರುಚಿಯವರು ತಾನೇ ಹೋಗ್ತಾರೆ. ಕರೆಕ್ಟ್. ಅಂದರೆ ಕಾಲವೇ ಅಂಥದ್ದನ್ನು ನಿಲ್ಲಿಸಬೇಕು, ಕಾಲವೇ ನಿರ್ಣಯ ಮಾಡಬೇಕು ಅಂತ ಹೇಳಿ ನೀವು. ನನ್ನ ಅಭಿಪ್ರಾಯ. ಹೌದು, ಕರೆಕ್ಟ್. ಅದು ಅಂದರೆ ನೀವು ಆಶಾವಾದವನ್ನು ಹೊಂದಿಕೊಂಡಿದ್ದೀರಿ. 15 ಇದ್ದದ್ದು 2 ಆಗಿದೆ, ಇನ್ನು 2 ಇದ್ದದ್ದು 0 ಆಗ್ತದೆ ಅಂತ ಹೇಳಿ. ಅಂದರೆ ಪ್ರೇಕ್ಷಕರ ಅಭಿರುಚಿಯನ್ನು ಕಲಾವಿದರು ತಿದ್ದದ ಹೊರತಾಗಿ ಯಕ್ಷಗಾನಕ್ಕೆ ಏಳಿಗೆ ಇಲ್ಲ. ಮತ್ತೆ ಏನು ಮಾಡಿದ್ರು ಅಂದರೆ ಪ್ರೇಕ್ಷಕರ ಅಭಿರುಚಿ ಬದಲಾಯಿತು ಅಂತಾದರೆ ನಾವು ಕಳೆದುಕೊಂಡಿರುವ ಒಡ್ಡೋಲಕ ಕ್ರಮ ಇರ್ಬೋದು, ಯಾವುದು ಪರಂಪರೆ ಇರ್ಬೋದು, ಎಲ್ಲವೂ ಮತ್ತೆ ಬಂದೇ ಬರ್ತದಲ್ಲ. ಬಂದೇ ಬರ್ತದೆ. ಈಗ ಮುಖ್ಯವಾಗಿ ಆಗಬೇಕಾಗಿರುವುದು ಅಷ್ಟೇ, ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವಂತಹ ಕೆಲಸ. ಹೌದು, ಆ ಕೆಲಸಕ್ಕಾಗಿ ಅಂದರೆ ಅದನ್ನೇ ಸ್ಪಷ್ಟವಾಗಿ ಉದ್ದೇಶ ಅಂತಲ್ಲ,
ಕೊನೆಯ ಪಕ್ಷ ಪ್ರೇಕ್ಷಕರಿಗೆ ನೋಡಿ, ನೀವು ನೋಡ್ತಾ ಇರುವುದು ಅಷ್ಟೊಂದು ಸಮಂಜಸವಾದ್ದಲ್ಲ, ಬೇರೆ ಎಂತೆಂಥವರು ಏನೇನೋ ಮಾಡಿದ್ದಾರೆ ಅನ್ನೋದನ್ನು ಪ್ರೇಕ್ಷಕರಿಗೆ ತೋರಿಸಿಕೊಡುವುದಕ್ಕಾಗಿಯೇ ನಿಜವಾಗಿ ನಾನು ಈ ಕೆಲಸ ಶುರು ಮಾಡಿದ್ದು. ಸರಿ. ಈಗ ನಿಮ್ಮಂಥ ಏನು ಸಂಪನ್ಮೂಲ ವ್ಯಕ್ತಿಗಳ ಇಂಟರ್ವ್ಯೂಗಳನ್ನು ನೋಡಿ ಅವರಿಗೆ ಅರಿವು ಹೆಚ್ಚಾಗಿ, ಓ ಈಗ ನಾವು ನೋಡ್ತಾ ಇರುವುದು ಅದು ಸರಿಯಲ್ಲ, ಹಾಗಾದ್ರೆ ಅಲ್ಲ. ಹಾ ನಿಜವಾದ ಯಕ್ಷಗಾನ ಬೇರೆ ಇದೆ ಅಂತ ಹೇಳಿ ಅವರಿಗೆ ಅರಿವು ಮೂಡಿ ತನ್ಮೂಲಕವಾಗಿ ಅವರ ಅಭಿರುಚಿ ತಿದ್ದಲ್ಪಟ್ರೆ ಅದೇ ಒಂದು ದೊಡ್ಡ ಒಂದು ಸಾಧನೆ. ಹೌದು. ಸಾಧನೆ. ಮತ್ತು ಇನ್ನೂ ನಮಗೆ ಸ್ವಲ್ಪ ಆಶಾಕಿರಣ ಯಾವುದು ಗೊತ್ತುಂಟ, ಈಗ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ಹಾಂ, ರಜಾ ದಿನದಲ್ಲಿ ಮಕ್ಕಳಿಗೆ, ಹೆಂಗಸರಿಗೆ ಕಲಿಸ್ತಾರೆ, ಮಕ್ಕಳಿಗೆ ಕಲಿಸ್ತಾರೆ, ಮಹಿಳೆಯರಿಗೆ ಇವರಿಗೆ ಬೇರೆ ಎಲ್ಲರಿಗೂ ಕೊಡ್ತಾರೆ. ಈಗ ಸಾಮಾನ್ಯ ಮಟ್ಟಿಗೆ 100ಕ್ಕೆ 25% ನಮ್ಮ ಮಕ್ಕಳಲ್ಲಿ, ಪ್ರೇಕ್ಷಕರಲ್ಲಿ ಅಭಿರುಚಿ ತಿದ್ದಲ್ಪಟ್ಟಿದೆ. ಮುಂದೆ ಅವರು ಬೆಳೆದು ಒಳ್ಳೆ ಪ್ರೇಕ್ಷಕರಾಗ್ತಾರೆ. ಯಾಕಂದರೆ ಶಾಸ್ತ್ರೀಯವಾದ ಕಲೆ ಏನು ಅಂತ ಅವರಿಗೆ ಗೊತ್ತಾಗಿದೆ. ಮುಂದೆ ಆ ಪ್ರೇಕ್ಷಕರು ಹೇಳ್ತಾರೆ ಬೇಡದ್ದು ಮಾಡಿದರೆ, ಅದು ಹಾಗಲ್ಲ, ಅದು ಹೀಗೆ, ಯಾಕೆ ಹೀಗೆ ಮಾಡ್ತೀರಿ, ಪ್ರೇಕ್ಷಕರಿಗೆ ಎದ್ದು ನಿಂತು ಹೇಳಬೇಕು. ಯಾರಿಗೆ? ಕಲಾವಿದನಿಗೆ. ಆ ಕಾಲ ಬರ್ತದೆ ನೋಡಿ. ಈಗ ನೋಡಿ ಸರ್, ಹೆಣ್ಣು ಮಕ್ಕಳು ಯಕ್ಷಗಾನಕ್ಕೆ ಬರುವುದರ ಬಗ್ಗೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದರೆ ಸಂತೋಷ. ಹಾಂ, ಆದರೆ ಅವರು ಅವರ ದೈಹಿಕವಾದಂಥ ಒಂದು ಕೆಲವು ಕಾರಣಗಳಿಂದ ಅದರಲ್ಲಿ ಹೆಚ್ಚು ಕಾಲ ಅವರಿಗೆ ತೊಡಗಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ವಿಭಾಗದಲ್ಲಿ ಅವರು ತೊಡಗಿಸಿಕೊಳ್ಳಬಹುದು ಅದರಲ್ಲಿ ತೊಡಗಿಸ್ಕೊಳ್ಬೋದು. ಉದಾಹರಣೆಗೆ ಮಹಿಳಾ ಭಾಗವತರಿದ್ದಾರೆ ಈಗ. ಕರೆಕ್ಟ್. ತೆಂಕಿನಲ್ಲಿ ಕಾವ್ಯಶ್ರೀ, ಭವ್ಯಶ್ರೀ, ಅಮೃತ ಅಡಿಗ ಮುಂತಾದವರು ನಾನು ಕೇಳ್ತೇನೆ ಪದ್ಯ, ಬಹಳ ಚೆನ್ನಾಗಿ ಪದ್ಯ ಹೇಳ್ತಾರೆ. ಅವರು ಹೆಚ್ಚಾಗಿ ಮಹಿಳೆಯರು ಭಾಗವತಿಕೆಯಲ್ಲಿ ಮುಂದೆ ಹೋಗ್ಬೋದು. ಕರೆಕ್ಟ್. ವೇಷಧಾರಿಗಳಲ್ಲಿ ಮುಂದೆ ಹೋದರೆ ಮುಂದೆ ಅವರಿಗೆ ಕೊನೆವರೆಗೆ ಮುಟ್ಟಕ್ಕೆ ಆಗೋದಿಲ್ಲ. ಅವರ ದೈಹಿಕ ಸ್ಥಿತಿಯೂ ಹಾಗೆ ಉಂಟು. ಅದಕ್ಕೆ ಹೆಚ್ಚಿನದ್ದು ಅವರವರ ಇಷ್ಟ. ಹೌದು ಹೌದು. ನನ್ನ ಇಷ್ಟ ಪ್ರಕಾರ ಅವರು ಹಿಮ್ಮೇಳದಲ್ಲಿ ಭಾಗವಹಿಸ್ಬೋದು. ಕರೆಕ್ಟ್. ಚಂಡೆ ಕಲಿಬೋದು, ಮದ್ದಲೆ ಕಲಿಬೋದು, ಭಾಗವತಿಕೆ ಮಾಡ್ಬೋದು. ವೇಷ ಕಟ್ಟಿ ಹಾರೋದು, ಕುಣಿಯೋದು ಅವರಿಗೆ ಅವರ ದೈಹಿಕವಾದ ಒಂದು ಕ್ಷಮತೆಗೆ ಅದು ಸಾಧ್ಯ ಆಗಲಿಕ್ಕಿಲ್ಲ. ಹೌದು. ಇನ್ನು ಮಾಡಿದರೆ ಒಳ್ಳೆಯದು, ಬಿಡಿ ಮಾಡಲಿ. ಈಗ ನೋಡಿ ಸರ್, ಮಕ್ಕಳ ಯಕ್ಷಗಾನಗಳು, ಮಕ್ಕಳು ಈಗ ಯಕ್ಷಗಾನ ಕಲಿತಾರೆ, ಅವರು ಇದು ಮಾಡ್ತಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಕ್ಕಳ ಯಕ್ಷಗಾನ ನಿಜವಾಗಿ ಒಳ್ಳೆಯದು. ಯಕ್ಷಗಾನದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಡಕೆ ಮತ್ತು ಮೊದಲಾಗಿ ಒಳ್ಳೆಯದಾಗ್ತದೆ. ಉದಾಹರಣೆಗೆ ಸಾಲಿಗ್ರಾಮ ಮಕ್ಕಳ ಮೇಳ ನೀವು ಕೇಳಿರ್ಬೋದು. ಹೌದು. ಅಲ್ಲಿಯ ಮಕ್ಕಳು ಪ್ರತಿ ವರ್ಷ ರ್ಯಾಂಕ್ ಪಡಿತಾರೆ. ಅವರ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗಿಲ್ಲ. ಮತ್ತು ಕುಣಿತ ಅಭಿನಯ ಮಾಡುವಾಗ ಸ್ವಾಭಾವಿಕವಾಗಿ ಅವರಿಗೆ ಒಂದು ವ್ಯಾಯಾಮ ಸಿಗ್ತದೆ. ಮಕ್ಕಳಿಗೆ ವ್ಯಾಯಾಮ ಸಿಗ್ತದೆ, ಅವರ ಜ್ಞಾನ ವೃದ್ಧಿ ಆಗ್ತದೆ, ಭಾಷೆ ಶುದ್ಧ ಆಗ್ತದೆ, ಜ್ಞಾನ ಹೆಚ್ಚುತ್ತದೆ. ಮತ್ತು ಅದಕ್ಕಿಂತ ಹೆಚ್ಚು ಏನಾಗಬೇಕು? ಕರೆಕ್ಟ್. ಯಕ್ಷಗಾನ ಕಲೀಲಿ ಮಕ್ಕಳು. ಅವರು ನಾಳೆ ಮೇಳಕ್ಕೆ ಹೋಗೋದು ಬೇಡ, ಅವರು ಒಳ್ಳೆ ಪ್ರೇಕ್ಷಕರಾಗಲಿ. ಹಾಂ, ಕರೆಕ್ಟ್. ಕಲಾವಿದ ಮಾಡುವ ಒಂದು ನಿಲ್ಲಿಸ್ರಿ, ಅದು ಹಾಗಲ್ಲ, ಯಾಕೆ ಹೀಗೆ ಮಾಡ್ತೀರಿ ಅಂತ ಪ್ರೇಕ್ಷಕರಾಗಲಿ. ಅದು ಆಗುವುದು ಈ ಮಕ್ಕಳಿಂದ. ಆದ್ದರಿಂದ ಮಕ್ಕಳಿಗೆ ಕಲಿಯುವಾಗಲೇ ಅವರಿಗೆ ಯಕ್ಷಗಾನವನ್ನು ಕಲಿಸಿ. ಈಗ ನೋಡಿ ಸರ್, ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿರುವವರ ಬಗ್ಗೆ, ಅಂದರೆ ಅವರು ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಅವರ ಬೇರೆ ವ್ಯಾಪ್ತಿ ಇರ್ತದೆ, ರಾತ್ರಿ ಆದಮೇಲೆ ಅವರು ಮೇಳದಲ್ಲಿ ಏನು ಕಲಾವಿದರಾಗಿ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತೊಂದರೆ ಏನು? ಮಾಡುವ ಕೆಲಸ ಸರಿಯಾಗಿ ಮಾಡಲಿ. ಅವರು ಒಟ್ಟಾರೆ ದುಡ್ಡಿಗಾಗಿ ಕೆಲಸ ಮಾಡೋದು ಅಲ್ಲ. ಶಾಸ್ತ್ರಬದ್ಧವಾಗಿ ಯಕ್ಷಗಾನವನ್ನು ಶ್ರದ್ಧೆಯಿಂದ ಅವರು ವೇಷ ಮಾಡಲಿ. ಅದರಿಂದ ಅವರಿಗೂ ಒಳ್ಳೆಯದು, ಯಕ್ಷಗಾನ ಕಲೆಗೂ ಒಳ್ಳೆಯದು. ಅದಕ್ಕೆ ನನ್ನ ಬಗ್ಗೆ ಅವರ ವೇಷ ಮಾಡೋ ಬಗ್ಗೆ ಏನೂ ತೊಂದರೆ ಇಲ್ಲ. ನಾನು ಮೆಚ್ಚೇನೆ ಅವರನ್ನು. ಯಾಕಂದರೆ ನಾನು ಕಟೀಲು ಮೇಳದಲ್ಲಿ ಕೆಲವರು ಹವ್ಯಾಸಿಗಳು ಒಂದು ವೇಷ ಮಾಡಿ ನೋಡಿದ್ದೇನೆ, ಚೆನ್ನಾಗಿ ಮಾಡಿದ್ದಾರೆ. ಹಗಲಿಗೆ ಅವರು ವಿಜಯ ಬ್ಯಾಂಕಿನಲ್ಲಿ ಆಫೀಸರು, ರಾತ್ರಿ ಇಲ್ಲಿ ಬಂದು ವೇಷ ಮಾಡ್ತಾರೆ. ಮೆಚ್ಚಬೇಕು ನಾವು. ಆದರೆ ಅಲ್ಲಿಯೂ ಶ್ರದ್ಧೆ ಇರಲಿ, ಇಲ್ಲೂ ಶ್ರದ್ಧೆ. ಇದರಿಂದ ಅದು ಹಾಳಾಗಬಾರ್ದು, ಅದರಿಂದ ಇದು ಹಾಳಾಗಬಾರ್ದು ಅಷ್ಟೇ. ಈಗ ನೋಡಿ ಸರ್, ಈ ಹರಕೆ ಬಯಲಾಟಗಳು ಅಂತ ಏನಿದೆ, ಅದು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದರೆ ಕೇವಲ ಯಕ್ಷಗಾನ ಸಂಖ್ಯೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದಲ್ಲ, ಯಕ್ಷಗಾನದ ಸಮಗ್ರ ಅಭಿವೃದ್ಧಿ ಅದಕ್ಕೆ ಪೂರಕವೇ? ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಾನು ಹೇಳೋದಿಲ್ಲ. ಯಕ್ಷಗಾನ ಉಳಿಬೇಕಾದ್ರೆ ಆ ಮೇಳ ಬೇಕು. ಯಾಕಂದರೆ ಇವತ್ತು ಹರಿಕೆ ರೂಪದಲ್ಲಿ ಆದರೂ ಆಡಿಸ್ತಾರೆ. ಈಗ ನಮ್ಮಲ್ಲಿ ಉದಾಹರಣೆಗೆ ಕಟೀಲಿನಲ್ಲಿ 6 ಮೇಳ, ಮಂದರ್ತಿಯಲ್ಲಿ 5 ಮೇಳ, ಮಾರಣಕಟ್ಟೆಯಲ್ಲಿ 2 ಮೇಳ, ಕಮರ್ಷಿಯಲಲ್ಲಿ 2 ಮೇಳ. ಇಷ್ಟೂ ಮೇಳಗಳಿಗೆ ಇನ್ನು 10 ವರ್ಷ ಬುಕ್ ಆಗಿದೆ.
ಯಕ್ಷಗಾನ ಉಳಿತಾ ಇಲ್ವ ಇನ್ನು? ಕರೆಕ್ಟ್. 10 ವರ್ಷ ಖಂಡಿತ ಉಳಿತದೆ. ಖಂಡಿತ ಉಳಿತಾ ಇಲ್ವಾ? ಕಟೀಲಲ್ಲಿ 20 ವರ್ಷದ ಬುಕ್ಕಿಂಗ್ ಉಂಟು, ಮಂದರ್ಸಲ್ಲಿ 15 ವರ್ಷ, ಮೊನ್ನೆ ಇಲ್ಲಿ ಕಳ್ತಾನೆ 10 ವರ್ಷ ಬಾಣಕಟ್ಟಲ್ಲಿ. 10 ವರ್ಷವರೆಗೂ ಆಟ ಆಗ್ತದಲ್ಲ, ಯಕ್ಷಗಾನ ಉಳಿತದಲ್ಲ, ಕಲಾವಿದನಿಗೊಂದು ಬದುಕಾಯ್ತಲ್ಲ, ಆಗಲಿ ಅಂತೆ. ಕರೆಕ್ಟ್. ಆದರೆ ಯಕ್ಷಗಾನದ ಉದ್ಧಾರ ಆಗ್ತಂತ ನಾನು ಹೇಳೋದಿಲ್ಲ. ಯಕ್ಷಗಾನ ಉದ್ಧಾರ ಆಗಬೇಕಾದ್ರೆ ಕಲಾವಿದ ಶ್ರಮ ಪಡಬೇಕು, ಅವನನ್ನು ಹಿಡಿದುಕೊಂಡು ಹೋಗುವ ಒಬ್ಬ ನಿರ್ದೇಶಕ ಬೇಕು. ಅಂದರೆ ನೀವು ಯಕ್ಷಗಾನಕ್ಕೆ ಭಾಗವತನೇ ನಿರ್ದೇಶಕ ಅಂತ ನಾವು ಇದುವರೆಗೆ ಹೇಳ್ತಾ ಇದ್ದದ್ದು. ಹಾಂ, ನಿಜವಾಗಿ ಭಾಗವತನೇ. ಯಾಕಂದರೆ ಅಲ್ಲಿ ಆಟ ನಡೆಯುವಾಗ ಹಿಂದೆ ಕೂತು ಆ ಆಟ ನಡೆಸುವ ಅವನು ಪ್ರತಿ ಹಂತದಲ್ಲಿಯೂ ಭಾಗವತ ಬೇಕು. ಭಾಗವತನ ಪದ್ಯ ಇಲ್ಲದೆ ಯಾವ ವೇಷವೂ ಮುಂದುವರಿಯುವುದಿಲ್ಲ. ಆದ್ದರಿಂದ ಭಾಗವತ ಸಮರ್ಥನಾಗಿರಬೇಕಾದ ಅಗತ್ಯ. ಅಂದರೆ ಭಾಗವತ, ಹಾಂ ಹೇಳಿ, ಅಂದರೆ ಈಗ ಭಾಗವತ ಅಲ್ಲದೆ ಇನ್ನೊಬ್ಬ ನಿರ್ದೇಶಕನ ಅವಶ್ಯಕತೆ. ಹಾಂ, ಆದರೆ ಯಜಮಾನ ಹೇಳಬೇಕು, ನಿರ್ದೇಶಕನಾಗಿ ನಾವು ಯಾರನ್ನು ಇಟ್ಟಿದ್ದೇನೋ ಅಂಥವನ ಮಾತನ್ನು ಚಾಚು ತಪ್ಪದೆ ನೀವು ನಡೆಸಬೇಕು, ಇಲ್ಲಿದ್ದರೆ ನೀವು ನಮ್ಮ ಮೇಳಕ್ಕೆ ಬೇಡ. ಅಂದರೆ ಎಲ್ಲವೂ ನಿರ್ದೇಶಕನ ಅಂಕೆಗೆ ಒಳಪಡಬೇಕು. ಕಲಾವಿದರು ಕೂಡ ನಿರ್ದೇಶಕ ಹೇಳಿದಾಗೆ ಕೇಳಬೇಕು. ಆ ನಿರ್ದೇಶಕ ಭಾಗವತನೇ ಆಗಿದ್ದರೆ ಭಾಗವತ ಹೇಳಿದಂತೆ ಕೇಳಬೇಕು. ಕರೆಕ್ಟ್. ಅದಕ್ಕಾಗಿ ಮೇಳ ನಡೆಸುವ ಯಜಮಾನ ಆಲೋಚನೆ ಮಾಡಿ ಭಾಗವತನ ಹಾಕ್ಕೊಳ್ಬೇಕು. ಸಮರ್ಥ ಭಾಗವತ ಸಿಕ್ಕಿದರೆ ಆಯಿತು, ಇಲ್ಲಿದ್ದರೆ ಸಮರ್ಥ ನಿರ್ದೇಶಕನಾದರೂ ಬೇಕು. ಈಗ ನೋಡಿ ಸರ್, ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆಯೇ ಅಥವಾ ರೂಪುಗೊಳ್ತಾ ಇಲ್ವೇ? ನಿಮಗೆ ಏನು ಅನ್ನಿಸ್ತದೆ? ಭರವಸೆ ಅಂದರೆ ನೀವು ಯಾವ ನೆಲೆಯಲ್ಲಿ ಹೇಳ್ತೀರಿ? ಅಂದರೆ ನಮ್ಮ ಯಕ್ಷಗಾನದ ಈ ಮಣ್ಣಿನ ಸೊಗಡನ್ನು ಉಳಿಸುವ ನಿಟ್ಟಿನಲ್ಲಿ. ಈಗ ಕೆಲವರು ಸಾಕಷ್ಟು ತಿಳ್ಕೊಂಡಿದ್ದಾರೆ ಕಲಾವಿದರು, ಅದರಲ್ಲಿಯೂ ಕೆಲವರು ಮಾರ್ಕೆಟಿಗಾಗಿ ಹಾತೊಳಿತಾರೆ. ನಮಗೆ ಮಾರ್ಕೆಟ್ ಇಲ್ಲದ್ರೆ ಯಾರು ಕಲಿತಾರೆ? ಈಗ ಬಯಲಾಟ ಮೇಳ ಆದರೂ ಕೂಡ ಅವರಿಗೆ ಒಳ್ಳೆ ಸಂಬಳ ಸಿಗಬೇಕಾದ್ರೆ ಅವ್ರಿಗೆ ಕರೆ ಬರಬೇಕಲ್ಲ. ಹೌದು. ಅಲ್ಲಿ ಯಜಮಾನರಾದವರು ಕೂಡ ಜನರಿಗೆ ಹೆಚ್ಚು ಯಾರು ಪಾಪ್ಯುಲರ್ ಅವ್ರನ್ನ ಆಡ್ತಾರೆ. ಆಗ ಈ ಕಲಾವಿದ ಏನು ಮಾಡ್ತಾನೆ, ಪಾಪ್ಯುಲರ್ ಬೇಕಾದ್ರೆ ಏನು ಮಾಡಬೇಕು, ಅದನ್ನೆಲ್ಲ ಮಾಡ್ತಾನೆ. ಆದ್ದರಿಂದ ಭರವಸೆ ಕಲಾವಿದರು ಅಂತ ನೀವು ಏನು ಹೇಳ್ತೀರಿ, ನಾನು ಅದಕ್ಕೆ ನಿರ್ದೇಶನ ಕೊಡುವುದು ಏನಂದರೆ, ಯಕ್ಷಗಾನವನ್ನು ಸಂಪೂರ್ಣವಾಗಿ ಉಳಿಸಬೇಕು ಎನ್ನುವಂಥ ಕಾಳಜಿಯಿಂದ ಯಾವಾತ ಇರ್ತಾನೋ ಅವನೇ ಭರವಸೆ ಕಲಾವಿದ. ಕರೆಕ್ಟ್. ಜನಪ್ರಿಯತೆಗಾಗಿ ಯಾವಾತ ಬರ್ತಾನೋ ಅವ ಭರವಸೆ ಕಲಾವಿದ ಅಲ್ಲ. ಅದು ನನ್ನ ಕರೆಕ್ಟ್. ಹಾಗಾದರೆ ಆ ದೃಷ್ಟಿಕೋನದಲ್ಲಿ ಭರವಸೆ ಕಲಾವಿದರಿದ್ದಾರೆ, ಈಗ ಇರ್ಬೋದು, ಆದರೆ ಅವರ ಸಂಖ್ಯೆ ಕಡಿಮೆ. ಅಂಥ ಕಲಾವಿದರು ಇದ್ದಾರೆ, ಅದು ಅವರಿಗೆ ಮುಂದೆ ಈ ಪ್ರೇಕ್ಷಕರು ಬಿಡುವುದಿಲ್ಲಲ್ಲ. ಯಾಕಂದರೆ ಈ ಹುಂಜಗಳನ್ನು ಬಿಡ್ತಾ ಇದ್ದಾರೆ, ಈ ಅಭಾಸ ಮಾಡೋರು ಇದ್ದಾರಲ್ಲ, ಅತಿರೇಕ ಮಾಡೋರು ಇದ್ದಾರಲ್ಲ, ಅವ್ರನ್ನ ಮುಂದೆ ಬರ್ತಾರೆ. ಸರ್, ಈ ಯಕ್ಷಗಾನದ ಬೆಳವಣಿಗೆಗಳನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದರೆ ಈಗ ಒಂದು 10-15 ವರ್ಷದ ಹಿಂದೆ ಇದ್ದ ಯಕ್ಷಗಾನಕ್ಕೂ ಈಗಕ್ಕೂ ಬಹಳ ವ್ಯತ್ಯಾಸ ಉಂಟು. ಆಗ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಇತ್ತು, ಈಗ ಹೆಚ್ಚು ಪ್ರೇಕ್ಷಕರಿದ್ದಾರೆ. ಆಗ ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಇತ್ತು, ಈಗ ಪ್ರದರ್ಶನ ಹೆಚ್ಚಾಗಿದೆ. ಆಗ ಏನು ಅದರಿಂದ ಒಟ್ಟು ಟರ್ನ್ ಓವರ್ ಕಡಿಮೆ ಇತ್ತು, ಈಗ ಟರ್ನ್ ಓವರ್ ಯದ್ವಾ ತದ್ವಾ ಆಗ್ತದೆ. ಈ ಹಿನ್ನೆಲೆಯಿಂದ ಇದನ್ನು ಮಾನದಂಡ ಅಂತ ತಗೊಂಡು ಅಳೆಯುವುದಾ ಅಥವಾ ಯಾವ ಮಾನದಂಡದಿಂದ ನಾವು ಅಳೆಯುವುದು? ನೀವು ಹೇಳಿದ ಯಾವ ವಿಭಾಗವು ನನ್ನ ದೃಷ್ಟಿಯಿಂದ ಮಾನದಂಡ ಅಲ್ಲ. ನನ್ನ ಮಾನದಂಡ ಕಲಾವಿದನು ಸರಿಯಾದ ಯಕ್ಷಗಾನವನ್ನು ಯಾರು ಕೊಡಲಿಕ್ಕೆ ಸಿದ್ಧನಿದ್ದಾನೋ ಅದು ಮಾನದಂಡ. ಹೌದು, ಆ ಮಾನದಂಡದಿಂದ ಯಕ್ಷಗಾನದ ಬೆಳವಣಿಗೆ ಆಗಿದೆಯೇ? ಆಗ್ತಾ ಉಂಟಲ್ಲ ಸರ್. ಆಗದೆ ಇದ್ರೆ ಇನ್ನು ಮುಂದೆ ಆಗಬೇಕು. ನಿಮ್ಮಂಥ ವಿಚಾರವಂತರು ಅಥವಾ ನಮ್ಮಂಥ ಒಬ್ಬ ಅನುಭವಿಗಳು ಮೆಚ್ಚಬೇಕಾದರೆ ನೀವು ಈ ಮಟ್ಟಕ್ಕೆ ಇಳಿಬೇಕು. ಯಕ್ಷಗಾನ ಹೇಗಿರಬೇಕು ಎಂಬುದನ್ನು ಪ್ರತಿಯೊಬ್ಬ ಕಲಾವಿದನು ತಿಳ್ಕೊಂಡು ಅವ ಕೆಲಸ ಮಾಡಬೇಕು. ಯಕ್ಷಗಾನ ಎಂಬುದು ನಮ್ಮ ಪುರಾತನ ಕಲೆ, ಪವಿತ್ರ ಕಲೆ ಅನ್ನೋ ಭಾವನೆಯಿಂದ ನಾವು ಕೆಲಸ ಮಾಡಬೇಕು. ನನ್ನ ಪಾತ್ರ ಹೀಗಿರಬೇಕು ಅಂತ ಅವನು ಮನನ ಮಾಡಿಕೊಂಡು ರಂಗಕ್ಕೆ ಹೋಗಬೇಕು. ಅಷ್ಟು ಆದರೆ ಮಾತ್ರ ಯಕ್ಷಗಾನವಾಗ್ತದೆ, ಇಲ್ಲದಿದ್ದರೆ ಅದು ಯಕ್ಷಗಾನ ಆಗೋದಿಲ್ಲ. ಈ ಯಕ್ಷಗಾನ ಪ್ರದರ್ಶನಗಳು, ಆಮೇಲೆ ತಾಳಮದ್ದಲೆ ಪ್ರದರ್ಶನಗಳು, ಇದಕ್ಕೆಲ್ಲ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆ ಒಳ್ಳೆ ರೀತಿ ಮಾಡಿದರೆ ಬೇಕು. ಆ ವಿಮರ್ಶೆ ಮಾಡುವವನ ಮಟ್ಟ ನಾವು ನೋಡಬೇಕು. ಆ ವಿಮರ್ಶೆ ಮಾಡುವವನು ಒಬ್ಬ ಉತ್ತರ ಕನ್ನಡದ ಸ್ಟೈಲನ್ನು ನಂಬುವವನಾದರೆ ಅವ ಏನೋ 10 ಸಾರಿ ಅಭಿನಯ ಮಾಡೋದನ್ನು ನಾವು ಬರೀದಿಲ್ಲ. ಹೌದು, ಕರೆಕ್ಟ್. ವಿಮರ್ಶಕನು ಯಾವ ಒಂದು ಇದಿರಬಾರ್ದು, ಬೆಡೆಯಲ್ಲಿ ಇರಬಾರ್ದು. ಅವನು ಬರೀ ಕಲೆಯ ಬಗ್ಗೆ ತಿಳಿದವನಾಗಿರಬೇಕು.
ಅರ್ಥ ಆಯ್ತಲ್ಲ ನಾನು ಹೇಳೋದು ನಿಮಗೆ. ಕರೆಕ್ಟ್. ಎಲ್ಲ ವಿಮರ್ಶಕರು ಹಾಗಿಲ್ಲ. ಅದನ್ನ ವಿಮರ್ಶೆ ಬರೆಯೋರು ಬರಿತಾ ಇರಲಿ, ಅದು ಯಾವುದು ಸೂಕ್ತ ಅಂತ ತಿಳ್ಕೊಂಡು ಕಲಾವಿದ ಅನುಷ್ಠಾನ ಮಾಡಲಿ. ನಾನೀಗ ವಿಮರ್ಶಕನಾಗಿ ಬರಲಿಕ್ಕೆ ಕೊಟ್ಟರೆ ನನಗೆ ಬೇಕಾದನ್ನು ಮಾತ್ರ ಬರ್ತೇನೆ. ಕರೆಕ್ಟ್. ಅದೆಲ್ಲವೂ ಸಮಂಜಸ ಅಂತ ಹೇಳಿಕ್ಕೆ ಬರೋದು. ಕರೆಕ್ಟ್, ಹೌದು. ಒಳ್ಳೆಯ ವಿಮರ್ಶಕ, ನಿಜವಾಗಿ ವಿಮರ್ಶಕ ಅಂದರೆ ಅರ್ಥ ಏನು ಸ್ವಾಮಿ? ಒಬ್ಬ ಒಳ್ಳೆಯ ಪ್ರೇಕ್ಷಕ ಅಂತ ಅರ್ಥ. ಕರೆಕ್ಟ್. ಒಳ್ಳೆಯ ಪ್ರೇಕ್ಷಕ ಅಂದರೆ ಅರ್ಥ ಏನು? ಆ ಕಲೆಯನ್ನು ಸಂಪೂರ್ಣವಾಗಿ ತಿಳಿದವನು ಅರ್ಥ. ಅರೆಬರೆ ಜ್ಞಾನದಿಂದ ವಿಮರ್ಶೆ ಮಾಡುವ ವಿಮರ್ಶಕ ಆಗೋದಿಲ್ಲ. ಸರಳತೆಯ ಇದ್ದವ ಮಾತ್ರ ವಿಮರ್ಶಕ. ಕರೆಕ್ಟ್. ಪೂರ್ವಾಗ್ರಹದಿಂದ ಅವ ಮಾಡಿದ ದೇಶ ಪ್ರಯೋಜನ ಮರೆಯ ಅಂತ ಬರೆದ್ರೆ ಅದು ಸರಿಯಲ್ಲ. ಯಾಕೆ ಸರಿಯಲ್ಲ ತೋರಿಸ್ಬೇಕು. ಆದ್ದರಿಂದ ವಿಮರ್ಶಕ ಒಳ್ಳೆಯವಾಗಿರಬೇಕು. ಮತ್ತು ವಿಮರ್ಶಕ ಹೇಳಿದ್ದನ್ನೆಲ್ಲ ತಗೊಳ್ಬೇಕು ಅಂತ ನಾನು ಹೇಳೋದು. ಹೌದು, ವಿಮರ್ಶೆಯನ್ನು ಪುನಃ ವಿಮರ್ಶೆ ಮಾಡಿ, ವಿಮರ್ಶೆಯನ್ನು ಕಲಾವಿದ ವಿಮರ್ಶೆ ಮಾಡಿಕೊಳ್ಳಿ, ಸರಿಯಾದ ಯಾವುದಂತ ತಿಳ್ಕೊಳ್ಳಿ, ಅದನ್ನು ಅನುಷ್ಠಾನ ಮಾಡಿ. ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು ಸರ್? ಅಂದರೆ ಮೇಳದ ಯಜಮಾನರುಗಳದ್ದ, ಪ್ರೇಕ್ಷಕರದ್ದ, ಕಲಾವಿದರದ್ದ, ಸಂಘಟಕರದ್ದ, ಯಾರದ್ದು? ಯಾರದ್ದು ಅಲ್ಲ, ಅದು ಕಲಾವಿದರದ್ದೇ ಆಗಬೇಕು. ಕಲಾವಿದ ಸರಿಯಾಗಬೇಕು. ಯಾವುದನ್ನು ಎಷ್ಟು ಮಾಡಬೇಕು, ಯಾವ ಕಥೆಯಲ್ಲಿ ಯಾವ ಪಾತ್ರವನ್ನು ಹೇಗೆ ನಿರೂಪಣೆ ಮಾಡಬೇಕು, ಅದನ್ನು ಸರಿಯಾಗಿ ತಿಳಿದು ಕಲಾವಿದವು ಅಭಿನಯಿಸಿದರೆ ನಿಜವಾಗಿ ಕಲೆ ಮುಂದೆ ಉನ್ನತ ಸ್ಥಾನಕ್ಕೆ ಹೋಗ್ತದೆ. ನನ್ನ ದೃಷ್ಟಿಯಿಂದ ಪ್ರತಿಯೊಬ್ಬ ಕಲಾವಿದನೂ ಈ ಯಕ್ಷಗಾನ ಕಲೆಯ ರೂವಾರಿ. ಅವನೇ ಇದನ್ನು ಮುನ್ನಡೆಸೋ ರಸಿಕ. ಅವನಿಂದ ಉದ್ಧಾರ ಆಗಬೇಕು. ಹಿಮ್ಮೇಳ ಇರ್ಬೋದು, ಮುಮ್ಮೇಳ ಇರ್ಬೋದು, ಎಲ್ಲವೂ ಕಲಾವಿದರ ಮೇಲೆ ಹೊಂದ್ಕೊಂಡುಂಟು. ಇದು ಒಳ್ಳೆಯದು ಮಾಡಲಿಕ್ಕೆ ಅವರೇ ಸಮರ್ಥ. ಅವರಿಗೆ ಸೂಚನೆ ಎಷ್ಟು ಜನರು ಕೊಡ್ಬೋದು, ತಗೊಳ್ಬೇಕಲ್ಲ ಅವರು. ಅಂಥ ಕಲಾವಿದ ಬೇಕು. ಮತ್ತು ಭವಿಷ್ಯದಲ್ಲಿ ಈಗ ದೇವಸ್ಥಾನದಿಂದ ಮೇಳ ಏಳ್ತದೆ. ಆ ಮೇಳ ಏಳಿಸುವ ಯಜಮಾನ ಇದ್ದಾನಲ್ಲ, ಅವನು ಸ್ವಲ್ಪ ಯಕ್ಷಗಾನ ತಿಳಿದವನಾಗಿರಬೇಕು. ಕಲಾವಿದನ ಹಾಕೊಳ್ಳುವ, ಅವನನ್ನು ಪರೀಕ್ಷೆ ಮಾಡಿ ಹಾಕ್ಕೊಳ್ಬೇಕು. ನೋಡಪ್ಪ, ನಮ್ಮ ನಿರ್ದೇಶಕರು ಹೇಳಿದಾಗ ನೀನು ಕೇಳ್ತೀಯಲ್ಲ, ಪ್ರತಿದಿನ ನಿನ್ನ ಪಾತ್ರವನ್ನು ನಿಷ್ಠೆಯಿಂದ ಮಾಡ್ತೀಯಲ್ಲ, ಅಷ್ಟಕ್ಕೆ ಅವ ಇದಕ್ಕೆ ಬಾಂಡಿಗೆ ದಸ್ಕತ್ ಹಾಕಿದ್ರೆ ಮಾತ್ರ ಅವನಿಗೆ ಸ್ಥಾನ ಕೊಡಬೇಕು. ಬೇಕಾದಷ್ಟು ಕಲಾವಿದಿದ್ದಾರೆ ಈಗ. ಅದ್ರ ಬಗ್ಗೆ ಏನು ಮೇಳದವ್ರು ಏನು ತಲೆಬಿಸಿ ಮಾಡೋದು ಬೇಡ. ಇವತ್ತು ಯಕ್ಷಗಾನ ಹುಚ್ಚೆದ್ದಿದೆ. ಹೌದು, ಕರೆಕ್ಟ್. ಬೇಕಾದಷ್ಟು ಬರ್ತಾರೆ ಜನರು, ಅವರಿಗೊಂದು ನಿಯಂತ್ರಣ ಬೇಕು. ಆದ್ದರಿಂದ ನಿಮ್ಮ ಯಕ್ಷಗಾನದ ಆಗೊಂದು ಪ್ರಶ್ನೆ ಹೇಳಿದರು, ನಮ್ಮ ಭವಿಷ್ಯಕ್ಕೆ ಯಾರು ಇದನ್ನು ಮುಂದುವರ್ಸ್ಕೊಂಡು ಹೋಗೋರು ಅಂತ. ಕಲಾವಿದನೇ ಸರ್. ಇಷ್ಟು ಹೊತ್ತು ಯಕ್ಷಗಾನ, ಪ್ರಸಂಗ ರಚನೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮನಮುಟ್ಟುವ ಹಾಗೆ ಬಹಳ ನೇರವಾಗಿ, ಯಾವುದೇ ಬಿಡೆ ಇಲ್ಲದೆ ನಿರ್ಭಿಡೆಯಿಂದ ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಾನು ಕೂಡ ನಿಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ.